ನಮಸ್ಕಾರ. ರಾಜ್ಯ ಸಮರಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈ ಒಂದು ಚರ್ಚೆಯಲ್ಲಿ ಸಂವಾದದಲ್ಲಿ ನಮ್ಮ ಜೊತೆಗೆ ಪತ್ರಕರ್ತರಾದಂಥ ಸುಕೇಶ್ ಕುಮಾರ್ ಶೆಟ್ಟಿ ಇದ್ದಾರೆ. ಸುಕೇಶ್ ಕುಮಾರ್ ಶೆಟ್ಟಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ವಿ4 ನ್ಯೂಸ್ನ ಸಂಪಾದಕರಾದಂಥ ಆರ್ಯ ಲೋಹಾನಿ ಕೂಡ ನಮ್ಮ ಜೊತೆಗೆ ಇದ್ದಾರೆ. ಸುಕೇಶ್ ಕುಮಾರ್ ಶೆಟ್ಟಿ, ಬಹುಶಃ ನೋಡಿದಿರಿ, ಒಂದೆಡೆಯಲ್ಲಿ ಈಗಾಗಲೇ JDSಗೆ ಕಾಂಗ್ರೆಸ್ ಬೆಂಬಲ ನೀಡ್ತಿದೆ ಅಂತ ಹೇಳಿರುವಂಥದ್ದು. ಸೊ ಈಗ ಆದಲ್ಲಿ ಏನಾಗಬಹುದು ಅಂತ? JDS ಪಕ್ಷ ಅನ್ನೋದೊಂದು ಅದೃಷ್ಟದ ಪಕ್ಷ. ನೀವು ನೋಡಿರ್ಬೋದು, ಈ ಹಿಂದೆ ಸುಮಾರು 2 ದಶಕಗಳ ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಮತ್ತು ದೇವೇಗೌಡರು ರಾಜ್ಯವ್ಯಾಪಿ ಪ್ರವಾಸ ನಡೆಸಿ ಒಮ್ಮೆ ಅಧಿಕಾರಕ್ಕೆ ಬಂದಿತ್ತು. ಅದೊಂದು ಅದೃಷ್ಟದ ಅಲೆಯಲ್ಲಿ ಅವರು ಅಧಿಕಾರಕ್ಕೆ ಬಂದರು. ಮತ್ತೊಂದು ರಾಷ್ಟ್ರ ಮಟ್ಟದಲ್ಲಿ 1996ರಲ್ಲಿ ಇದೇ ಸಂದರ್ಭ, ಈಗ ರಾಜ್ಯದಲ್ಲಿ ಏನು ಪರಿಸ್ಥಿತಿ ಇದೆ ಅದು ರಾಷ್ಟ್ರ ಮಟ್ಟದಲ್ಲಿ ಇತ್ತು. ಜ್ಯೋತಿ ಬಸು ಅವರಿಗೆ ಪ್ರಧಾನಿ ಸ್ಥಾನವನ್ನು ಲಾಲು ಪ್ರಸಾದ್ ಅವರು ಆಫರ್ ಮಾಡಿದರು ಮತ್ತು ಎಲ್ಲ ನಾಯಕರು ಆಫರ್ ಮಾಡಿದರು. ಈ ಸಂದರ್ಭದಲ್ಲಿ ಅದೃಷ್ಟ ಉಳಿದದ್ದು ದೇವೇಗೌಡರಿಗೆ. ಅಂದರೆ ಕೆಲವೇ ಸ್ಥಾನಗಳನ್ನು ಹೊಂದಿದ್ದಂತಹ JDSನ ದೇವೇಗೌಡರು ಪ್ರಧಾನಿಯಾಗಿ ಆಯ್ಕೆಯಾದರು. ಇದು ಅವರ ಅದೃಷ್ಟ. ಈಗ ಮತ್ತೊಂದು ಅದೃಷ್ಟ ಇವರ ಬಾಗಿಲಿಗೆ ಬಂದಿದೆ. ಅಂದರೆ ಯಾರು ಊಹಿಸದ ಹಾಗೆ, ಅಂದರೆ ಯಾರು ಕೂಡ ಏನು ಹೇಳ್ತಾರೆ, ಕನಸು ಮನಸ್ಸಿನಲ್ಲಿ ಕೂಡ ಊಹಿಸದ ಒಂದು ಸಂದರ್ಭ ಇಲ್ಲಿ ಒದಗಿ ಬಂದಿದೆ. ಅದು ನಿಜಕ್ಕೂ ಒಂದು 3ನೇ ಬಾರಿಗೆ ಒಲಿದ ಅದೃಷ್ಟ ಅಂತಲೇ ಹೇಳ್ಬೋದು. ಈ ಬಾರಿ ಕುಮಾರಸ್ವಾಮಿ ಯಾವ ಲೆಕ್ಕದಲ್ಲೂ ಕೂಡ ಅವರು CM ಆಗುವಂಥ ಇದು ಆಗಿರಲಿಲ್ಲ. ಎಷ್ಟು ಅಂದರೆ 40 ಬಂದರೆ ಜಾಸ್ತಿ. ಯಾಕೆಂದರೆ ಆಲ್ರೆಡಿ 7 ಸಿಟ್ಟಿಂಗ್ MLAಗಳು ಬಿಟ್ಟು ಕಾಂಗ್ರೆಸ್ ಸೇರಿದ್ದಾರೆ. ಅದರಲ್ಲಿ ಆ ಕ್ಷೇತ್ರದನ್ನು ಮತ್ತೆ ಗೆಲ್ಲಿಸುವುದು ಒಂದು ಚಾಲೆಂಜ್. ಇದ್ದ ಎಲ್ಲ ನಾಯಕರು ಹೋಗಿದ್ದಾರೆ, ನಾಣಯ್ಯ ಸೇರಿದಂತೆ ಬೇರೆ ಬೇರೆ ನಾಯಕರು ಹೋಗಿದ್ದಾರೆ. ಬೇರೆ ಈ ಎಲ್ಲ ಆಡ್ಗಳ ವಿರುದ್ಧ, ಅಂದರೆ ಪ್ರವಾಹದ ವಿರುದ್ಧ ಈಜಿ 41-38 ಸ್ಥಾನ ಈಗ JDS ಗೆದ್ದುಕೊಂಡಿದೆ. ಇದೀಗ ಅದು ಕಿಂಗ್ ಆಗಿದೆ. ಇದು ಅಂದ್ರೆ ಅದೃಷ್ಟದ ಮೇಲೆ ಅದೃಷ್ಟ ಅಂತ ಹೇಳ್ಬೋದು. ಇದನ್ನು ಅವರು ಒಪ್ಪಿಕೊಳ್ಳಲೇಬೇಕಾದಂಥ ಸ್ಥಿತಿ. ಮತ್ತೆ ಈಗಾಗಲೇ ನಾವು ಗೋವಾದ ಪರಿಸ್ಥಿತಿ, ಅಂದ್ರೆ ಕಳೆದ ಕೆಲವು ಚುನಾವಣೆಗಳಲ್ಲಿ ಬಿಜೆಪಿ ತಂತ್ರಗಾರಿಕೆಗೆ ಸಾಕಷ್ಟು ಹೆಸರುವಾಸಿ. ಕುಮಾರಸ್ವಾಮಿ ಈ ಕೆಲವು ಚುನಾವಣೆ ಮುಗಿದ ಕೂಡಲೇ ಮಾತುಗಳನ್ನು ಹೇಳಿದ್ರು. ನಾನು ಯಾರ ಮನೆ ಬಾಗಿಲಿಗೆ ಹೋಗುದಿಲ್ಲ ಅಂತ, ಒಂದು ನಾನು ಕಿಂಗ್ ಮೇಕರ್ ಅಲ್ಲ ಅಂತ. ಆ 2 ಮಾತುಗಳು ಸಾಬೀತಾಗಿದ್ದಾವೆ ಇಲ್ಲಿ. ಅವರು ಕಿಂಗ್ ಮೇಕರ್ ಆಗಿಲ್ಲ, ಅವರೇ ಕಿಂಗ್ ಆಗಿಬಿಟ್ಟಿದ್ದಾರೆ ಈಗ, ಆಗುವ ಸಾಧ್ಯತೆ ಇದೆ. ಮತ್ತೆ ಯಾರ ಮನೆ ಬಾಗಿಲಿಗೆ ಅವ್ರು ಹೋಗ್ಲಿಲ್ಲ, ಅವ್ರ ಮನೆ ಬಾಗಿಲಿಗೆ ಎಲ್ಲರೂ ಹುಡ್ಕೊಂಡು ಬರುವಂತ ಪರಿಸ್ಥಿತಿ ಬಂದಿದೆ. ಸ್ವಂತ ಸ್ಥಿತಿಯಲ್ಲಿ ಈಗ ಇಲ್ಲಿ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಕೂಡ ಅವರ ಮನೆಗೆ ಹೋಗದೆ ಕೇವಲ ಒಂದು ಮಾಧ್ಯಮದ ಮುಂದೆ ಹೇಳಿಕೆ ನೀಡುವುದರ ಮೂಲಕ ಒಂದು ಇದನ್ನ ಹಚ್ಚಿಬಿಟ್ಟಿದೆ ಅಂತ. ಇಲ್ಲ ಇಲ್ಲಿ ಗುಲಾಂ ನಬಿ ಆಜಾದ್ ಅವರು ಈಗಾಗಲೇ ನಾನು ದೇವೇಗೌಡರೊಂದಿಗೆ ಮಾತನಾಡಿದ್ದೇನೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಮಾತನಾಡಿದ್ರೆ ಮನೆ ಬಾಗಿಲಿಗೆ ಹೋದಾಗೆ, ಅಂದ್ರೆ ಅವರು ಮನೆ ಬಾಗಿಲಿಗೆ ಹೋಗಿ ಕೂತ್ಕೊಂಡು ಅಂದ್ರೆ ಅಷ್ಟು ಸಮಯ ಈಗ ಇರುವುದಿಲ್ಲ. ಮತ್ತೆ ಇಂತಹ ವಿಷಯಗಳು ಆಗಿಂದಾಗಲೇ ಚರ್ಚೆ ಆಗಬೇಕಾಗಿದೆ. ಯಾಕಂದ್ರೆ ನಮ್ಮ ಸುಕೇಶ್ ಅವರು ಗೋವಾದ ವಿಷಯವನ್ನು ಪ್ರಸ್ತಾವ ಮಾಡ್ತಾ ಇದ್ರು. ಸೊ ಅಂದ್ರೆ ಇಂತಹ ತಂತ್ರವನ್ನು ರೂಪಿಸುವಲ್ಲಿ ಕಾಂಗ್ರೆಸ್ ಹಿಂದೆ ಬಿದ್ದಿದ್ರಿಂದ ಒಂದು ಓಟಿನಿಂದ ಅದು ಅಂದ್ರೆ ಅಧಿಕಾರ ಪೂರ್ಣ ಬಹುಮತ ಇರುವ ಸಂದರ್ಭದಲ್ಲೂ ಕೂಡ ಅಧಿಕಾರ ರಚಿಸಲಾಗದಂತ ಸ್ಥಿತಿಗೆ ಬಂತು ಕಾಂಗ್ರೆಸ್ ಗೋವಾದಲ್ಲಿ. ಸೊ ಅಂತ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಬಾರದಿರಲಿ ಎಂಬ ಕಾರಣಕ್ಕಾಗಿ, ಅಂದ್ರೆ ಇವರು ಯಾವಾಗಲೂ ಹೇಳ್ತಾ ಇದ್ರು ಬಿಜೆಪಿಯವರು, ಇದು ಕಾಂಗ್ರೆಸ್ ರಹಿತ ಮಾಡ್ತೇವೆ ಅಂತ, ಇಡೀ ದೇಶವನ್ನೇ ಕಾಂಗ್ರೆಸ್ ರಹಿತ ಮಾಡ್ತೇವೆ ಅಂತ ಹೇಳ್ತಾ ಇದ್ರು. ಮತ್ತೆ ಚುನಾವಣೆಯಲ್ಲಿ ಪದೇ ಕರ್ನಾಟಕವನ್ನು ಕಾಂಗ್ರೆಸ್ ರಹಿತ ಮಾಡ್ತೇವೆ ಅಂತ. ಸೊ ಕಾಂಗ್ರೆಸ್ ರಹಿತ ಮಾಡುವ ವ್ಯಕ್ತಿಗೆ ಅಥವಾ ಪಕ್ಷಕ್ಕೆ ನಾವು ಅಧಿಕಾರ ಬಿಟ್ಟುಕೊಡುವಂತ ಆಗ್ಬಾರದು. ಸೊ ಅದಕ್ಕಾಗಿ ನಮಗೆ ಅಧಿಕಾರ ಇಲ್ಲದೆ ಇದ್ರೂ ಪರವಾಗಿಲ್ಲ, ಅವರಿಗೆ ಅಧಿಕಾರ ಬರಬಾರದು ಅನ್ನೋ ಕಾರಣದಿಂದ ಒಂದು ತಂತ್ರವನ್ನ, ಮುಂದೆ ಭವಿಷ್ಯದಲ್ಲಿ ಏನಾಗ್ತದೆ, ಮತ್ತೆ ಅಲ್ಲಿ ಅವರು ಸರ್ಕಾರದಲ್ಲಿ ಸೇರ್ತಾರೋ ಇಲ್ವೋ ಅಥವಾ ಯಾರನ್ನ ಸೇರಿಸಬೇಕು ಸೇರಿಸಬಾರದು ಅಂತ ಮಾತುಕತೆ ನಡೀತದೋ. ಆದ್ರೆ ಈ ಕ್ಷಣದಲ್ಲಿ ದೇವೇಗೌಡರು ಮತ್ತು ಅವರ ಕ್ಯಾಂಪ್ ಇದು ಬಿಜೆಪಿಗೆ ಒಲಿಬಾರದು ಅನ್ನುವ ದೃಷ್ಟಿಯಿಂದ ಉತ್ತಮವಾದ. ಸುಕೇಶ್ ಅವರೇ, ಇಲ್ಲಿ 114 ಸ್ಥಾನಗಳನ್ನ ಬಿಜೆಪಿ ಮುನ್ನಡೆಯಲ್ಲಿ ಇರುತ್ತದೆ. ಸೊ ಇದ್ದಕ್ಕಿದ್ದ ಹಾಗೆ ಅದು 107 ಸ್ಥಾನಕ್ಕೆ ಇಳಿತದೆ. ಕಾಂಗ್ರೆಸ್ ಮತ್ತು JDS ಕೂಡ ಬಹುಮತಕ್ಕೆ ಸಾಬೀತಾಗುವಷ್ಟು ಸ್ಥಾನಗಳನ್ನು ಪಡೆದುಕೊಂಡಿದ್ದೆ ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಹೊರಬಂದು ಮಾಧ್ಯಮದವರ ಮುಂದೆ ನೇರವಾಗಿ ಹೇಳಿಬಿಡ್ತಾರೆ, ನಾವು JDSಗೆ ಬೆಂಬಲ ನೀಡ್ತೇವೆ ಅಂತ. ಏನ್ ಹೇಳ್ತಾರೆ? ಇಲ್ಲ, ಈಗಾಗಲೇ ಏನು ಆ ಪ್ರಕ್ರಿಯೆ ಇತ್ತು. ಚುನಾವಣೆ ಆರಂಭಿಕ ಫಲಿತಾಂಶಗಳು ಬಂದ ಒಂದು ದಿಕ್ಸೂಚಿ ಏನು ಗೊತ್ತಾಗ್ತಿತ್ತು, ಟ್ರೆಂಡ್ಸ್ಗಳು ಗೊತ್ತಾದ ಸಂದರ್ಭದಲ್ಲೇ ಸುಮಾರು 10-11 ಗಂಟೆ ಹೊತ್ತಿಗೆ ಸೋನಿಯಾ ಗಾಂಧಿ ಅವರೇ ಈ ಒಂದು ರಾಜ್ಯ ರಾಜಕಾರಣಕ್ಕೆ ಪ್ರವೇಶ ಮಾಡಿದ್ದಾರೆ. ಅವರು ಈಗಾಗಲೇ ದೇವೇಗೌಡರ ಜೊತೆ ಮಾತುಕತೆ ಮಾಡಿದ್ದಾರೆ, ಮತ್ತು ರಾಜ್ಯ ನಾಯಕರ ಜೊತೆ ಎಲ್ಲರ ಜೊತೆ ಚರ್ಚೆ ಮಾಡಿದ್ದಾರೆ. ಅದರ ಜೊತೆಗೆ ಇನ್ ಪ್ಯಾರಲಲ್ ಸಿದ್ದರಾಮಯ್ಯ ಕೂಡ ಅವರ ಆತ್ಮೀಯರು ಮತ್ತು ಅವರ ಬೆಂಬಲಿಗರ ಜೊತೆ ಚರ್ಚೆ ಮಾಡಿದ್ದಾರೆ ಈ ಸೋಲಿನ ಕುರಿತು. ಅವರಿಗೆ ಚಾಮುಂಡೇಶ್ವರಲ್ಲಿ ಸೋಲಾಗಿದೆ, ಇನ್ನೊಂದು ಕಡೆ ಗೆಲುವಾಗಿದೆ, ಮತ್ತು ಒಟ್ಟಿನಲ್ಲಿ ಇಲ್ಲಿ ಕರಾವಳಿಯಲ್ಲಿ ಕೂಡ ಬಿಜೆಪಿ ಸ್ವೀಪ್ ಆಗಿದೆ.
ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಅಂದರೆ ಮಂಡ್ಯದಲ್ಲಿ 7ಕ್ಕೆ 7 JDS ವಿನ್ ಆಗಿದೆ, ಮೈಸೂರಲ್ಲಿ ಒಂದು ಡಿಫ್ರೆಂಟ್ ಇದು ಬಂದಿದೆ, ಅವರ ಮಗ ವಿನ್ ಆಗಿದ್ದಾನೆ. ಈ ಎಲ್ಲ ಬೆಳವಣಿಗೆಗಳನ್ನು ಅವರು ಟೇಕಿಂಗ್ ಸ್ಟಾಕ್ ಅಂತ ಹೇಳಿದ್ದಾರೆ, ಅದನ್ನೆಲ್ಲ ತಗೊಂಡಿದ್ದಾರೆ. ಸೋನಿಯಾ ಗಾಂಧಿ ಮಾತಾಡಿದ್ದಾರೆ. ನಂತರ ಗುಲಾಂ ನಬಿ ಆಜಾದ್ ಅವರ ಪ್ರವೇಶ ಆಗಿದೆ. ಬೇರೆ ಬೇರೆ ಅಂದರೆ ನಿನ್ನೆ ಇದಕ್ಕೆ ಪೂರ್ವಭಾವಿಯಾಗಿ ದಲಿತ CM ಚರ್ಚೆಗಳಾಗಿತ್ತು. ಬಹುಶಃ ಅವರಿಗೆ ಒಂದು ಹಿಂಟ್ ಸಿಕ್ಕಿತ್ತೋ ಏನೋ, ಅಂದರೆ ಈ ಥರದೊಂದು ದೊಡ್ಡ ಮಟ್ಟದಲ್ಲಿ ನಮಗೆ ಗೆಲುವು ಬರಲ್ಲ ಅನ್ನುವ ಒಂದು ಹಿಂಟ್. ಏನು ಹೇಳ್ತೀರಿ? ಅಲ್ಲ, ಇಲ್ಲಿ ಮೊದಲಿಗೆ ಒಂದು ವಿಷಯ ಪ್ರಸ್ತಾಪ ಮಾಡಿದ್ರಿ, BSY ಅಂದ್ರೆ ನಮಗೆ ಜನಾದೇಶ ಸಿಕ್ಕಿದೆ ಅಂತ. ಜನಾದೇಶ ನಮಗೆ ಸಿಕ್ಕಿದೆ, ಇದರ ಅರ್ಥ ನಾವು ಸರ್ಕಾರ ರಚನೆಗೆ ಅರ್ಹರು ಅಂತ ಹೇಳ್ಕೊಳ್ತಾ ಇರೋದು. ಆದ್ರೆ ಜನಾದೇಶ ಸಿಕ್ಕಿದ ಮಾತ್ರಕ್ಕೆ ಸರ್ಕಾರ ರಚನೆಯ ಇದನ್ನ ಸಾಬೀತು ಮಾಡಲಿಕ್ಕೆ ಅಥವಾ ಸರ್ಕಾರ ರಚನೆಯ ನಿಮ್ಮ ಇದನ್ನು ಮಾಡ್ಲಿಕ್ಕೆ ನಿಮ್ಮಲ್ಲಿ ನೈತಿಕತೆ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಅಂದ್ರೆ ಈಗ ಪೂರ್ಣ ಬಹುಮತಕ್ಕೆ ಬಂದ್ರೆ ಓಕೆ, ನಿಮ್ಮಲ್ಲಿ ಸ್ವಲ್ಪ ಕೂಡ ಕೊರತೆ ಇದೆ ಅಂತ ಹೇಳಿದ್ರೆ ಅದರ ವಿರುದ್ಧವಾಗಿ ಒಂದೊಂದು ಪಕ್ಷ ಮತ್ತೊಂದು ಪಕ್ಷದವರು ಮೈತ್ರಿ ಮಾಡ್ಕೊಳ್ತಾರೆ. ಸೊ ಅದರಿಂದ ಜನಾದೇಶದ ವಿರುದ್ಧವಾಗಿ ನೀವು ಹೋದ್ರಿ ಅಂತ ಹೇಳ್ಕೊಳ್ಳುವಂತ ಯಾವುದೇ ನೈತಿಕತೆ ನಿಮಗೆ ಇಲ್ಲ. ಇಲ್ಲೀಗ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ಈಗ ಅಲ್ಲಿ ಇದು ಸ್ಪಷ್ಟ ಬಹುಮತಗಳು ಈಗ ಬಂದಿದೆ ಅಂತ ಗೊತ್ತಾದ ಕೂಡಲೇ ಕಾಂಗ್ರೆಸ್ ನಾಯಕರು ಬಹಳ ವೇಗವಾಗಿ ಒಂದು ತೀರ್ಮಾನಕ್ಕೆ ಬಂದು ಬಿಡ್ತಾರೆ. ಇನ್ನು ಏನು ಅಲ್ಲಿ ಲೀಡ್ 2 ಇದೆ ಅದನ್ನು ಕೂಡ ಅವರು ಸ್ಪಷ್ಟಪಡಿಸಿಕೊಳ್ತಾರೆ. JDS ಮತ್ತು ಕಾಂಗ್ರೆಸ್ನ ಸ್ಥಾನಗಳು ಇದು ಬಹುಮತಕ್ಕೆ ಖಂಡಿತ ಸಾಧ್ಯತೆ ಇದನ್ನು ಸ್ಪಷ್ಟಪಡಿಸಿಕೊಂಡೇ ಅವರು ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ? ಅದೇ ಅಂದ್ರೆ ಇಂಥದ್ದೊಂದು ಸಾಧ್ಯತೆಯ ಬಗ್ಗೆ ಅವರು ಮೊದಲೇ ರೆಡಿ ಮಾಡ್ಕೊಂಡಿದ್ರು, ಅಂದ್ರೆ ಚರ್ಚೆ ಮಾಡಿಕೊಂಡು ಸಿದ್ಧವಾಗಿಯೇ ಇದ್ರು ಅನ್ನುವಂಥದ್ದು. ಮತ್ತೆ ಇಂತಹದ್ದೊಂದು ನಿರ್ಧಾರ ಈ ಸಂದರ್ಭದಲ್ಲಿ ಅವರು ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಕೂಡ ಇತ್ತು. ಯಾಕಂದ್ರೆ ಗೋವಾದ ಉದಾಹರಣೆ ಪದೇ ನಾವು ಹೇಳ್ತಾ ಇರ್ಬೋದು, ಗೋವಾದ ಉದಾಹರಣೆ ಪದೇ ಹೇಳ್ತಾ ಇದ್ದೇವೆ. ಅಂದ್ರೆ ನಾವು ಸ್ವಲ್ಪ ತಡ ಮಾಡಿದ್ರು ಕೂಡ ಇವರು ಏನೇ ಒಂದು ಆಟ ಆಡಿಬಿಡ್ತಾರೆ. ಇಲ್ಲಿ ನಾವು ಅಮಿತ್ ಶಾ ಚಾಣಕ್ಯ ಅಂತ ಹೇಳ್ತಾರೆ, ಅಥವಾ ಇಂಥ ಆಟಗಳು ಮುಂದೆ ನಡೀಲೇಬಾರ್ದು, ಅವ್ರಿಗೆ ಅವಕಾಶವೇ ಆಗಬಾರ್ದು. ಈಗ ನಾವು ಮೈತ್ರಿಯ ಬಗ್ಗೆ ಮಾತಾಡ್ತಾ ಹೋದರೆ ಅದಕ್ಕಿಂತ ದೊಡ್ಡ ಆಫರ್ಗಳನ್ನು ಅವರಿಗೆ ಕೊಡ್ಬೋದು ಅವರು. ಸೊ ನಾವು ಮೈತ್ರಿ ಬೇಡವೇ ಬೇಡ, ಎಲ್ಲವೂ ನಿಮಗೆ ಅಂತ ಹೇಳುವಾಗ ಬೇರೆ ಇದೇ ಇಲ್ಲ, ಯಾವುದೇ ಇದೇ ತೆರ್ಕೊಂಡಿಲ್ಲ ಅವರಿಗೆ ಅಂತದೊಂದು ಇದನ್ನ ಅಂದ್ರೆ ಬಿಜೆಪಿಯ ಪೂರ್ಣ ಬಾಗಿಲು ಮುಚ್ಚಿಬಿಡಬೇಕು ಅನ್ನುವಂಥದ್ದು. ಈಗ ನಾವು ದೇವೇಗೌಡರ ಪ್ರತಿಕ್ರಿಯೆಯನ್ನ ಕೇಳಿದ್ದೇವೆ, ಅವರು ಥ್ಯಾಂಕ್ಸ್ ಹೇಳಿದ್ದಾರೆ. ಖುದ್ದು ಸೋನಿಯಾ ಗಾಂಧಿ ಮಾತಾಡಿದ್ದಾರೆ ಅಂತ ಹೇಳುವಾಗ ಆ ಆಫರ್ ಅನ್ನು ಅವರು ನಿರಾಕರಿಸುವ ಪರಿಸ್ಥಿತಿ ಅಂದ್ರೆ ಈಗ ಇಂಥದ್ದೆಲ್ಲ ಬರ್ತದೆ. ಇದರಲ್ಲಿ ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ಅಂದ್ರೆ ನಿಮ್ಮ ಇಲ್ಲಿಯ ಮೈತ್ರಿ ಇರೋದು ಇಲ್ಲಿಗೆ ಮಾತ್ರ ಸೀಮಿತವಾಗಿರುವಂತದ್ದಲ್ಲ, ಇದು ಭವಿಷ್ಯದಲ್ಲಿ ಅಂದ್ರೆ ಮುಂದಿನ ಒಂದು ವರ್ಷದಲ್ಲಿ ನಿಮಗೆ ಲೋಕಸಭಾ ಚುನಾವಣೆ ಬರ್ತದೆ. ಅದರ ಮೇಲೆ ನಮಗೆ ಎಷ್ಟು ಲಾಭ ಕೊಡ್ತದೆ ಅಂತ ಒಂದು ನಾವು JDS ನೊಂದಿಗೆ ಇದು ಬಿಜೆಪಿಯೊಂದಿಗೆ ಮೈತ್ರಿ ಮಾಡ್ಕೊಂಡ್ರೆ ಅದರ ಲಾಭ ಕೇವಲ ಬಿಜೆಪಿಗೆ ಮಾತ್ರ ಸಿಗ್ತದೆ, JDS ಗೆ ಸಿಗುವುದಿಲ್ಲ. ಒಂದು ವೇಳೆ ಕಾಂಗ್ರೆಸ್ ನೊಂದಿಗೆ ಮೈತ್ರಿ ಮಾಡ್ಕೊಂಡ್ರೆ ಇದರ ಲಾಭ ಲೋಕಸಭೆ ಚುನಾವಣೆಯಲ್ಲಿ ಸಂದರ್ಭದಲ್ಲೂ ಇದ್ರ ಬಗ್ಗೆ ಖಂಡಿತ. ಈಗ ನಮಗೆ ಸಿಕ್ಕಿರೋದು ಫ್ರಾಕ್ಚರ್ಡ್ ವರ್ಡಿಕ್ಟ್. ಈಗ ಯಡಿಯೂರಪ್ಪ ಅವರು ಏನು ಜನಾದೇಶ ಅಂತ ಹೇಳ್ತಾರೆ ಆ ಮಾತಿಗೆ ಅರ್ಥನೇ ಇಲ್ಲ. ಯಾಕಂದ್ರೆ 113 ಕ್ರಾಸ್ ಆಗಿದ್ರೇನೆ ಜನಾದೇಶ ಅಂತ ಹೇಳಿ ಹೀಗೂ ಹೇಳ್ಬೋದು. ರಾಜ್ಯದ ಜನತೆ ಕಾಂಗ್ರೆಸ್ ಮತ್ತು JDSಗೆ ಜಂಟಿಯಾಗಿ ಜನಾದೇಶ ಕೊಟ್ಟಿದ್ದಾರೆ ಅಂತ ಹೇಳಿ ಆ ಅರ್ಥದಲ್ಲೂ ಕೂಡ ಹೇಳ್ಬೋದು. 113 ಕ್ರಾಸ್ ಆದ್ರೇನೆ ಜನಾದೇಶ, ಇಲ್ಲದ್ರೆ ಅದು ಫ್ರಾಕ್ಚರ್ಡ್ ವರ್ಡಿಕ್ಟ್ ಅಂತ ಹೇಳಿ ಆಗ್ತದೆ. ಈಗ JDSನಿಗೆ ಸಿಕ್ಕಂತ ಆಫರ್, ಒಂದು ವೇಳೆ ಬಿಜೆಪಿಯಿಂದ ಆಫರ್ ಬಂದಿದ್ರೆ ಅವರಿಗೆ 108 ಇರುವಂತವರು ಲೀಡ್ ಮಾಡಬೇಕು ಸರ್ಕಾರವನ್ನು, ಅವರಿಗೆ CM ಬಿಟ್ಟು ಕೊಡಬೇಕು, ಇವರಿಗೆ ಡೆಪ್ಯೂಟಿ CM ಕೊಡಬೇಕು, ಮತ್ತೆ ಕೀ ಪೋರ್ಟ್ಫೋಲಿಯೋನು ಹೇಳ್ಬಹುದು. ಇಂಥ ಎಲ್ಲ ಇದಕ್ಕಿಂತ ಮಿಗಿಲಾದ ಆಫರ್ ಸ್ವತಃ ನೀವೇ CM ಇಟ್ಕೊಳ್ಳಿ, ನೀವೇ 38ರಲ್ಲಿ ನೀವೇ 33 ಮ್ಯಾಕ್ಸಿಮಮ್ 33 ಜನ ಸಚಿವರಾಗಬಹುದು. 38ರಲ್ಲಿ 33 ಅಂದ್ರೆ ಒಂದು 5 ಜನರಿಗೆ ಸಚಿವ ಸ್ಥಾನ ಸಿಗುತ್ತೆ, ಮತ್ತೆ ಎಲ್ಲರೂ ಸಚಿವರೇ. ಮತ್ತೆ ಅಧಿಕಾರ ಬಂದ ಮೇಲೆ ಸಾಕಷ್ಟು ಅವಕಾಶಗಳಿವೆ, MLC ಇದೆ, ಮೂಡ, ನಿಗಮ ಮಂಡಳಿ, ಸಾಕಷ್ಟು ಬೇರೆ ಬೇರೆ ಅವಕಾಶಗಳಿವೆ. ಇದೆಲ್ಲ ಒಂದು ತಮ್ಮ ಕಾರ್ಯಕರ್ತರೆ ಅಂದ್ರೆ ಅವರಿಗೆ ಅಧಿಕಾರ ಸಿಗದೆ 12 ವರ್ಷ ಆಗಿದೆ. 12 ವರ್ಷ ನಂತರ ಈಗ ಅಧಿಕಾರ ಸಿಗ್ತಾ ಇದೆ. ಎಲ್ಲ ಕಾರ್ಯಕರ್ತರನ್ನು ತೃಪ್ತಿಪಡಿಸಬಹುದು, ಪಕ್ಷವನ್ನು ಬಲಪಡಿಸಬಹುದು, ತೃತೀಯ ಏನು ಥರ್ಡ್ ಪಾರ್ಟಿ ಏನಿದೆ, ಥರ್ಡ್ ಆಲ್ಟರ್ನೇಟಿವ್ ಅದನ್ನು ಗಟ್ಟಿಗೊಳಿಸಬಹುದು. ಇಂಥೆಲ್ಲ ಅವಕಾಶ JDSಗೆ ಇದೆ. ಅದನ್ನು ಈಗ ಈ ದೇವೇಗೌಡರು ಆ ನಿಟ್ಟಿನ ಚಿಂತನೆ ಆಗ್ಲೇ ಹೇಳಿದ ಹಾಗೆ ಮುಂದಿನ ವರ್ಷ ಲೋಕಸಭಾ ಚುನಾವಣೆ ಬರ್ತದೆ. ಅದೇ ಸಂದರ್ಭದಲ್ಲಿ ಪಾಲಿಕೆ ಮತ್ತು ಅಂದ್ರೆ ಇಲ್ಲಿ ತೃತೀಯ ರಂಗವನ್ನು ಕಟ್ಟಿಕೊಳ್ಳುವಂತ ಪ್ರಯತ್ನದ ಭಾಗವಾಗಿ ಆಲ್ರೆಡಿ ಎಲ್ಲೋ ಸೋನಿಯಾ ಗಾಂಧಿ ಅಥವಾ ದೇವೇಗೌಡರು ಅಂತ ಅವಕಾಶಗಳ ಬಗ್ಗೆ ಅಂದ್ರೆ ಈಗ ತೃತೀಯ ರಂಗಕ್ಕೆ ನೀವೇ ನಾಯಕರು ಅಂದ್ರೆ ಮಾತುಕತೆಯಲ್ಲಿ ಇಂಥದ್ದು ಪ್ರಸ್ತಾವ ಬಂದಿದೆ ಅಂತ ಮಾಹಿತಿ ನಮಗೆ ಬಂದಿರೋದು, ಅದೆಲ್ಲ ಈಗ ಬಂದಿಲ್ಲ. ಅಂದ್ರೆ ಇನ್ನು ಮುಂದೆ ನಾವು ಮೈತ್ರಿ ಸರ್ಕಾರವನ್ನು ಮಾಡಬೇಕಾಗ್ತದೆ. ಇದು ಇಲ್ಲಿಗೆ ಸೀಮಿತವಾಗಿರುವುದಿಲ್ಲ, ಅದು ರಾಷ್ಟ್ರ ಮಟ್ಟಕ್ಕೆ ಮುಂದೋಗ್ತದೆ. ಮತ್ತೆ ಮೈತ್ರಿ ನಾವು ಅಂದ್ರೆ ತೃತೀಯ ರಂಗವನ್ನು ಒಂದು ರಚನೆ ಮಾಡ್ತೇವೆ, ಅದಕ್ಕೆ ನೀವೇ ಲೀಡ್ ವಹಿಸಬೇಕಾಗ್ತದೆ, ನಿಮ್ಮ ನೇತೃತ್ವದಲ್ಲಿ ಹೋಗ್ತದೆ ಅನ್ನೋ ಆಫರ್ ಕೂಡ ಸೋನಿಯಾ ಗಾಂಧಿ ಕೊಟ್ಟಿದ್ದಾರೆ ಅಂತ. ಮತ್ತೆ ಈಗ ನೀವು ಆವಾಗೊಂದು ಪ್ರಶ್ನೆ ಕೇಳಿದ್ರಿ, ಯಾಕೆ ಈ ಗಡಿಬಿಡಿಯಲ್ಲಿ ಅಂದ್ರೆ ಆತುರತೆಯನ್ನು ತೋರಿಸಿದ್ರು ಅಂತ ಕಾಂಗ್ರೆಸ್ನವರು ಈ ಆತುರತೆಯನ್ನು ತೋರದೇ ಇದ್ರೆ ಅವರಿಗೆ ಆಪರೇಷನ್ ಕಮಲದ ಭಯ ಇದೆ. ಅಂದ್ರೆ ಇವತ್ತು ಅವರು ಒಂದು JDSನ ಒಂದಿಷ್ಟು ಶಾಸಕರನ್ನು ರಾಜೀನಾಮೆ ಕೊಡಿಸಿ ಮತ್ತೆ ಚುನಾವಣೆಗೆ ಹೋಗಬಹುದು, ಇಲ್ಲ ಕಾಂಗ್ರೆಸ್ಸಿನ ಒಂದಿಷ್ಟು ಅಂದ್ರೆ ಕಾಂಗ್ರೆಸ್ನವರು ಎಲ್ಲರೂ ಕಾಂಗ್ರೆಸ್ಸಿಗೆ ಫೇವರ್ ಆಗಿ ಇದ್ದಾರೆ ಅಂತ ಅಲ್ಲ.
ನಮ್ಗೆ ಸಿಗ್ತದೆ ಅಂತ ಹೇಳಿದ್ರೆ ಅಲ್ಲಿಂದ ಈಚೆಯಿಂದ ಆಚೆಗೆ ಹೋಗುವಂತ ಕಪ್ಪೆಗಳು ಬಹಳಷ್ಟು ಇದ್ದಾವೆ. ಸೊ ಅಂತವರನ್ನ ರಾಜೀನಾಮೆ ಕೊಡಿಸಿ ಮತ್ತೊಂದು ಇವರಿಗೆ ಬೇಕಾದಷ್ಟು ಇದನ್ನು ಪಡ್ಕೊಳ್ಳುವ ಅವಕಾಶಗಳು ಇರ್ತವೆ ಅಂತ ಕಾರಣಕ್ಕಾಗಿ ಅಂತ ಒಂದು ಅವಕಾಶವೇ ಸಿಗದೇ ಇರುವ ಹಾಗೆ ಮಾಡೋದಾದ್ರೆ ಒಂದು ಉತ್ತಮ ಪ್ಲಾನ್ ಏನಂತ ಹೇಳೋದು ಅಂದ್ರೆ ಅದು ಒಂದೇ, ಅಂದ್ರೆ ನಿಮಗೆ ಬೇಷರತ್ತಾಗಿ ಕೊಟ್ಬಿಡೋದು. ಇನ್ನೊಂದು ಹಾಗೇನೆ ಆಗ ನಾನು ಒಂದು ವಿಷಯ ಹೇಳಿದೆ, ಅಂದ್ರೆ ಚುನಾವಣೆಗೆ ಹೋಗೋದಕ್ಕಿಂತ ಮುಂಚೆ JDS-ನ 7 ಸಿಟ್ಟಿಂಗ್ MLA-ಗಳು ಕಾಂಗ್ರೆಸ್ಗೆ ಹೋಗಿದ್ರು, ಒಂದಷ್ಟು ಜನ BJPಗೆ ಹೋಗಿದ್ರು. ಸೊ ಅಲ್ಲಿ ನಾಯಕತ್ವದ ಕೊರತೆ ತೀವ್ರವಾಗಿ ಕಾಡ್ತಾ ಇತ್ತು. ಈಗ ಸರ್ಕಾರ ಬಂದ್ರೆ ಸಾಕಷ್ಟು ನಾಯಕರನ್ನು ಬೆಳೆಸುವ ಸಾಧ್ಯತೆಗಳಿವೆ. ಒಂದಷ್ಟು 33 ಜನ ಮಿನಿಸ್ಟರ್ ಆಗ್ತಾರೆ ಅಂದ್ರೆ 33 ಜನ ನಾಯಕರ ಉಗಮ ಆಗ್ತದೆ. ಒಂದಷ್ಟು ನಿಗಮ ಮಂಡಳಿ ನಾಯಕರು ಅವರ ತೃಪ್ತಿಪಡಿಸುವುದು, ಅವರ ನಾಯಕರಾಗಿ ಬೆಳೆಸುವುದು, ಇಂಥ ಅವಕಾಶಗಳು ಸಾಕಷ್ಟಿವೆ. ಸೊ JDS-ಗೆ ಇದು ಅತ್ಯಂತ ಉತ್ತಮ ಆಫರ್. ಹಾಗಾಗಿ ಅದನ್ನು ಬಹುಶಃ ಪಡ್ಕೊಳ್ತಾರೆ, ಅವಕಾಶವನ್ನು ಕಳ್ಕೊಳ್ತಾರೆ ಅಂತ ನಮ್ಗೆ ಅನ್ಸುವುದಿಲ್ಲ. ಅಂದ್ರೆ ಪೂರ್ಣಿಯಾಗಿ ಅಂದ್ರೆ ನಾವು ಇಲ್ಲಿ ಯಾರ ಜೊತೆ ಮೈತ್ರಿ ಅನ್ನೋ ಪ್ರಶ್ನೆನೇ ಬರೋದಿಲ್ಲ, ನಾವೇ ರಾಜರು. ಈ ಸಂದರ್ಭದಲ್ಲಿ ಇದೆಲ್ಲೋ ಒಂದು ಕಡೆಯಲ್ಲಿ ಅಂಕಿ ಅಂಶ ಇದು ಸಮೀಕ್ಷೆಗಳು ಇಲ್ಲಿ ಸಮ್ಮಿಶ್ರ ಸರ್ಕಾರದ ಅನಿವಾರ್ಯತೆ ಇದೆ ಅಂತ ಬಂದಾಗಲೇ ಈ ಎಲ್ಲ ಕಸರತ್ತುಗಳು ಆಗಿರಬಹುದೇ ಅಂತ ಏನು ಸಾಧ್ಯತೆ ಇದೆ. ಯಾಕೆಂದ್ರೆ ಈ ಹಿಂದೆ ಏನು ದಲಿತ CM ವಿಚಾರ ತೇಲಿ ಬಿಟ್ಟದ್ದು, ಅಂದ್ರೆ ಅದು ಬಹುಶಃ ಪತ್ರಕರ್ತರ ಕ್ವೆಶ್ಚನ್ಗೆ ಅವರು ಆನ್ಸರ್ ಮಾಡಿದ್ದು. ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಅದಕ್ಕೆ ಖರ್ಗೆ ರಿಯಾಕ್ಟ್ ಮಾಡಿದ್ದು, ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದು, ನಾನು ಸಚಿವ ಆಗ್ತೇನೆ ಅಂದ್ರೆ CM ಆಗ್ತೇನೆ, ವರಿಷ್ಠ ಅನ್ನುವ ನೆಲೆಯಲ್ಲಿ ಸ್ಥಾನ ಕೊಟ್ಟರೆ CM ಆಗ್ತೇನೆ ಅನ್ನುವ ಮಾತು ಹೇಳಿದ್ದು. ಹಾಗೇನೆ ಪರಮೇಶ್ವರ್ ಕೂಡ ಅವರು ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಅನ್ನು ಸ್ವಾಗತಿಸಿದ್ದು. ಇದೆಲ್ಲವೂ ಒಂದು ಪ್ರೀ ಪ್ಲಾನ್ಡ್. ಅಂದ್ರೆ ಈ ಹಿಂದೆ ಸಿದ್ದರಾಮಯ್ಯಗೆ ಅವರ ಆತ್ಮಸಾಕ್ಷಿಯಾಗಿ ಗೊತ್ತಿದೆ ಪೂರ್ಣ ಬಹುಮತ ಬರಲ್ಲ ಅಂತ ಹೇಳಿ. ಈ ತರದೊಂದು ಡೆವಲಪ್ಮೆಂಟ್ ಆಗಿದೆ ಅನ್ನೋದು ಖಚಿತ. ಮತ್ತೆ ಅದೇ ತರ ರಾಜ್ಯದಲ್ಲಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ಡೆವಲಪ್ಮೆಂಟ್ಗಳಾಗಿವೆ. ಇದೆಲ್ಲವೂ ಇದಕ್ಕೆ ಪೂರಕವಾದ ಒಂದು ವೇದಿಕೆ ಸೃಷ್ಟಿಸಿದೆ ಅಂತ ಹೇಳಿ. ಎಸ್, ಅಂದ್ರೆ ಆಲ್ರೆಡಿ ಇದರ ಒಂದು ಪ್ರಿಪರೇಷನ್ ವರ್ಕ್ ಏನಿದೆ ಇದನ್ನ ಆಲ್ರೆಡಿ ಮಾಡಿಕೊಂಡಿದೆ. ಅಂದ್ರೆ ಹೀಗಾದ್ರೆ ಹೀಗೆ, ಹೀಗಾದ್ರೆ ಹೀಗೆ, ಹೀಗಾದ್ರೆ ರಾಜಕೀಯ ತಂತ್ರಗಾರಿಕೆ ಅಂದ್ರೆ ಅದೇ ಇರೋದು. ನೀವು ಆ ತಂತ್ರಗಾರಿಕೆಯಲ್ಲಿ ಸ್ವಲ್ಪ ವಿಳಂಬ ಮಾಡಿದ್ರು ಕೂಡ ನೀವು ಅಂದ್ರೆ ಅಧಿಕಾರ ವಂಚಿತರಾಗಬೇಕಾಗ್ತದೆ. ಅದರ ಅನುಭವ ಇದನ್ನು ಸಮಸ್ಯೆಯನ್ನ ಭವಿಷ್ಯದಲ್ಲಿ ಎದುರಿಸಬೇಕಾಗ್ತದೆ. ಸೊ ಅಂತಹ ಸಮಸ್ಯೆಗಳನ್ನ ಈಗಾಗಲೇ ಕಾಂಗ್ರೆಸ್ ಅವರು ಬಹಳಷ್ಟು ಸಾರಿ ಅಂದ್ರೆ ಆ ಕ್ಷಣದ ನಿರ್ಧಾರವನ್ನು ಕೈಗೊಳ್ಳದೇ ಇರೋದ್ರಿಂದ, ಆ ಕ್ಷಣದಲ್ಲಿ ಆತುರತೆಯನ್ನು ತೋರದೇ ಇರೋದ್ರಿಂದ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾರೆ, ಬಹಳಷ್ಟು ತಮ್ಮ ಪಕ್ಷದ ಹಿನ್ನಡೆಯನ್ನು ಅನುಭವಿಸ್ತಾರೆ. ಆ ಹಿನ್ನಡೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈಗ ಅವರು ಅಂತ ಉತ್ತಮ ನಿರ್ಧಾರವನ್ನು ತಗೊಳ್ತಾರೆ. ಇನ್ನಷ್ಟು ಈ ಬಗ್ಗೆ ನಾವು ಚರ್ಚೆಯನ್ನು ಮಾಡಬೇಕಾಗಿದೆ. ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ. ಸ್ವಾಗತ ವೀಕ್ಷಕರಿಗೆ. ಚರ್ಚೆ ಮಾಡ್ತಿದ್ದು JDS ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ. ದೇವೇಗೌಡರು ಕೂಡ ಒಲವು ವ್ಯಕ್ತಪಡ್ತಾರೆ, ಮೈತ್ರಿ ಸರ್ಕಾರವನ್ನು ಮಾಡೋದ್ರ ಬಗ್ಗೆ ಅವರು ಒಲವು ವ್ಯಕ್ತಪಡಿಸಿದ್ದಾರೆ ಅಂತ ಅನ್ನುವಂಥದ್ದು. ಎಸ್ ಸುಖೇಶ್ ಅವರೇ, ಏನು ಅಂದ್ರೆ ಇಲ್ಲಿ ಒಂದು ವೇಳೆ JDS ಕೇವಲ ಅವರಿಗೆ ಮಾತ್ರ ಸರ್ಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಒಂದು, ಅಥವಾ ಕಾಂಗ್ರೆಸ್ ಮತ್ತು JDS ಜೊತೆ ಸೇರಿಕೊಂಡ್ರೆ ಆಗುವಂತ ಏನು ಯಾವ ರೀತಿ? ಈಗಾಗಲೇ ನಡೆದಿರುವಂತಹ ಕೋರ್ ಕಮಿಟಿ ಸಭೆ ಏನಿದೆ JDS-ನ, ಸೊ ಅದು ಕಾಂಗ್ರೆಸ್ನ ಬೆಂಬಲವನ್ನು ಸ್ವೀಕರಿಸಿದೆ. ಯಾವುದೇ ಷರತ್ತಿಲ್ಲದೆ ಅಂದ್ರೆ ನಿಶ್ಚರ್ಥವಾದ ಬೆಂಬಲವನ್ನು ಅವರು ಸ್ವಾಗತಿಸಿದೆ. ದೇವೇಗೌಡರು ಈಗಾಗಲೇ ಹೇಳಿಕೆ ನೀಡಿದ್ದಾರೆ, ಅದನ್ನು ನಾವು ಸ್ವಾಗತಿಸ್ತೇವೆ ಅಂತ ಹೇಳಿ. ಮತ್ತೆ ಕಾಂಗ್ರೆಸ್ನ ಬಾಹ್ಯ ಬೆಂಬಲದೊಂದಿಗೆ ಯಾವುದೇ ಷರತ್ತು ಇಲ್ಲದೆ ಸ್ವಂತ JDS ಸ್ವಂತ ಇದರಲ್ಲಿ ಸರ್ಕಾರ ಮಾಡಲಿಕ್ಕೆ ಎಲ್ಲ ರೀತಿಯ ಇದರ ಫ್ರೇಮ್ ವರ್ಕ್ ಎಲ್ಲ ಆಗಿದೆ. ಮುಂದಿನ ಸರ್ಕಾರದ ಬಗ್ಗೆ ಈಗಾಗಲೇ ಕುಮಾರಸ್ವಾಮಿ ಜೊತೆ ಮತ್ತು ಕೋರ್ ಕಮಿಟಿ ಸಭೆ ಜೊತೆ ಎಲ್ಲ ಚರ್ಚೆ ಮಾಡಿ ಆಗಿದೆ. ಸಂಜೆ ರಾಜ್ಯಪಾಲರಿಗೆ ಕಾಂಗ್ರೆಸ್ ಬೆಂಬಲದ ಪತ್ರದೊಂದಿಗೆ JDS-ನ ಶಾಸಕರು ಮತ್ತು ಶಾಸಕಾಂಗ ಪಕ್ಷ ನಾಯಕರು ಹೋಗಿ ತಮ್ಮ ಸರ್ಕಾರ ರಚನೆ ಮಾಡುವಂಥ ಹಕ್ಕನ್ನು ಮಂಡಿಸ್ತಾ ಇದ್ದಾರೆ. ಸೊ ಸಹಜವಾಗಿ ರಾಜ್ಯಪಾಲರಿಗೆ ಮೊದಲ ಇದೇನಂತಂದ್ರೆ ಅವರನ್ನೇ ಆಹ್ವಾನಿಸಬೇಕಾಗ್ತದೆ. ನಂತರ ನಾಳೆ ಅಥವಾ ನಾಡ್ದು ಸರ್ಕಾರ ರಚನೆಯ ಒಂದು ಪ್ರಕ್ರಿಯೆ ನಡೀಲಿಕ್ಕಿದೆ. ಇಲ್ಲಿ ಒಂದೇ ಪಕ್ಷಕ್ಕೆ ಅದರ ಸಣ್ಣ ಪಕ್ಷವಾಗಿರುವಂತದ್ದು ಸಚಿವ ಸಂಪುಟ ಎಲ್ಲ ಒಂದೇ ಪಕ್ಷಕ್ಕೆ ಸಿಗುವಂತ ಪರಿಸ್ಥಿತಿಗಳು ಬರ್ತದೆ. ಹೀಗಾದ್ರೆ ಹೇಗೆ? ಅಲ್ಲ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಅಂದ್ರೆ ಹೀಗೆ ಆಗ್ಬೇಕಾದಂದ್ರೆ ಅವರು ಕಾಂಗ್ರೆಸ್ನವರು ತೆಗೆದುಕೊಂಡ ನಿರ್ಧಾರ ಏನಿದೆ, ಬಿಜೆಪಿ ಎದುರು ಯಾವುದೇ ಅವಕಾಶಗಳು ಇರಲೇಬಾರದು ಅನ್ನುವ ದೃಷ್ಟಿಯಿಂದ. ಸೊ ಇಲ್ಲಿ JDS ಎಲ್ಲರೂ ಸಚಿವರಾಗ್ತಾರೋ ಎಲ್ಲರೂ ಶಾಸಕರಾಗ್ತಾರೋ ಅದು ಬೇಡ. ಒಂದು ವೇಳೆ ನಾವು ಏನಾದರೂ ಒಪ್ಪಂದ ಮೈತ್ರಿ ಅಥವಾ ನೀವು ಮುಖ್ಯಮಂತ್ರಿಯಾಗಿ ನಾವು ಪ್ರಧಾನಮಂತ್ರಿಯಾಗಿ ನಾವು ಗೃಹ ಮಂತ್ರಿಯಾಗಿ ಇಂಥದ್ದೆಲ್ಲವೂ ಇರ್ತಾ ಹೋದ್ರೆ ಇದು ಮೈತ್ರಿಗೆ ವಿಳಂಬ ಆಗ್ತದೆ. ಅದರ ಮಧ್ಯದಲ್ಲಿ ಬೇರೆ ಯಾವುದೇ ಆಟಗಳನ್ನು ಬಿಜೆಪಿಯವರು ಆಡಬಹುದು. ಸೊ ಅಂತ ಆಟ ಆಡಲಿಕ್ಕೆ ಅವಕಾಶ ಆಗಲೇಬಾರದು ಅನ್ನುವಂಥ ತುರ್ತು ನಿರ್ಧಾರ ಇದು. ಭವಿಷ್ಯದಲ್ಲಿ ಮತ್ತೇನು ಬೇಕಾದ್ರೂ ಆಗ್ಬಹುದು. ಎಸ್, ಅಂದ್ರೆ ದೇವೇಗೌಡರ ಈ ಪ್ರಸ್ತಾಪದ ಬಗ್ಗೆ ಏನು ಹೇಳಬಹುದು? ಇದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಅವರು ಮುಂದಿನ ವರ್ಷ ನಡೆಯಲಿರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಗೆ ಕೂಡ ಮುಂದಾಗಿದ್ದಾರೆ. ಅಂದರೆ ಮೋದಿ ಅಲೆಯನ್ನು
ಎದುರಿಸಲಿಕ್ಕೆ ಮತ್ತು ಅವರ ಏನಂದರೆ ರಾಷ್ಟ್ರ ಮಟ್ಟದಲ್ಲಿ ಕಣ್ಣಿಟ್ಟುಕೊಂಡು ಅಂದರೆ ಮುಂದಿನ ಇದರ ತೃತೀಯ ರಂಗವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಬಲವರ್ಧನೆ ಮತ್ತು ತೃತೀಯ ರಂಗದ ಬಲವರ್ಧನೆ ಹ್ಯಾಂಡ್ ಟು ಹ್ಯಾಂಡ್ ಆಗ್ತದೆ. ಸೊ ಆ ಪ್ರಸ್ತಾಪವನ್ನು ಕೂಡ ಇಟ್ಟಿದ್ದಾರೆ. ಮತ್ತೆ ನೀವು ಆಗಲೇ ಹೇಳಿದಿರಿ ಇದರಲ್ಲಿ ಕಾಂಗ್ರೆಸ್ನ ಅಂದರೆ JDS ನ ಜವಾಬ್ದಾರಿ ಜಾಸ್ತಿ ಆಗ್ತದೆ ಅಂತ ಹೇಳಿ. ಸಹಜವಾಗಿ ಅಂದರೆ ಏಕಾಂಗಿ ಸರ್ಕಾರ ಕಾಂಗ್ರೆಸ್ ಜವಾಬ್ದಾರಿ ಏಕಾಂಗಿ ಸರ್ಕಾರ ಬೇಡ, ಹಾಗಾಗಿ ನಾವು ಮೈತ್ರಿ ಮಾಡಿಕೊಳ್ತೇವೆ ಎಂಬ ವಾದವನ್ನು ದೇವೇಗೌಡರೇ ಮುಂದಿಟ್ಟಿದ್ದಾರೆ. ಮತ್ತು DCM ಸ್ಥಾನ ಮತ್ತು 20 ಸಚಿವರ ಸ್ಥಾನದ ಆಫರ್ ಅನ್ನು ಕೂಡ ಇಟ್ಟಿದ್ದಾರೆ. ಅದ್ರ ಜೊತೆಗೆ CM ಸ್ಥಾನ ಕುಮಾರಸ್ವಾಮಿ ಅವರದೇ ಆಗಿರ್ತದೆ. ಮತ್ತೆ ಹಣಕಾಸು ಮತ್ತು ಗೃಹ ಸಚಿವ ಪ್ರಮುಖ ಖಾತೆಗಳು PWD ಮತ್ತು ಕೆಲವು ಪ್ರಮುಖ ಖಾತೆಗಳು JDS ನ ಕೈಯಲ್ಲೇ ಇರ್ತದೆ. ದೇವೇಗೌಡರ ವಿಷಯದಲ್ಲಿ ಮಾತಾಡೋದಾದ್ರೆ ಅವರು ರಾಜಕೀಯವೇ ಜೀವನ, ಅವರು ರಾಜಕೀಯವೇ ನಿದ್ದೆ ಮಾಡ್ತಾರೆ, ರಾಜಕೀಯವನ್ನೇ ಊಟ ಮಾಡ್ತಾರೆ, ರಾಜಕೀಯ ಅಂದ್ರೆ ಅವರಂತ ರಾಜಕೀಯ ಮುತ್ಸದ್ದಿ, ಅವರ ಚಾಣಾಕ್ಷತೆ, ದೂರದೃಷ್ಟಿ, ಅವರೊಂದು ನಿದ್ದೆಯಲ್ಲಿ ಇದ್ರೆ ಒಂದು ಇಡೀ ಜಗತ್ತಿಡಿ ಸುತ್ತಕೊಂಡು ಬರ್ತಾರೆ ಅಂತ ಮಾತುಗಳು ಬಹಳ ರಾಜಕೀಯ ವಲಯದಲ್ಲಿ ಅದು ಅದಕ್ಕೆ ಅವರ ನಿರ್ಧಾರ ಇದೆಯಲ್ಲ ಇದು ಅದನ್ನು ಸಾಬೀತುಪಡಿಸ್ತಾ ಇದೆ ಅಂತ. ಅಂದ್ರೆ ನಾವು ದೇವೇಗೌಡರನ್ನ ಹೀಗೆ ಮಾತಾಡುವಾಗ ಸುಮ್ಮನೆ ಇದೇನಪ್ಪಾ ಅಂತ ಅನಿಸ್ತದೆ, ಬಟ್ ಅವರ ನಿರ್ಧಾರಗಳು ಇದಾವಲ್ಲ ಅನ್ನೋದು ಅಂತ ನಿರ್ಧಾರಗಳು ಅವ್ರು ಏನು ಅನ್ನೋದನ್ನ ಸಾಬೀತುಪಡಿಸ್ತದೆ. ಅವರ ರಾಜಕೀಯ ಮೈಲುಗಲ್ಲು ಕೊಡ್ತದೆ. ಅಂದ್ರೆ ನೀವು ಹೊರಗಿನಿಂದ ಬೆಂಬಲ ಕೊಟ್ರೆ ಯಾವಾಗಲೂ ಕೂಡ ನಮ್ಮನ್ನು ಆಟ ಆಡ್ತಾ ಕೂಡ ಇರ್ಬೋದು. ನೀವು ಅಂತ ಆಟ ಆಡ್ಲಿಕ್ಕೆ ನಿಮ್ಗೆ ಅವಕಾಶ ಕೊಡೋದಿಲ್ಲ ನಾವು. ನೀವು ನಮ್ಮ ಜೊತೆಯಲ್ಲಿ ಸೇರ್ಕೊಳ್ಳಿ, ನಿಮ್ಗೆ ಹೆಚ್ಚು ಬೇಕಾದ ಸಚಿವ ಸ್ಥಾನ ತಗೊಳ್ಳಿ, ಆದ್ರೆ ಜವಾಬ್ದಾರಿನ ವಹಿಸ್ಕೊಳ್ಳಿ. ನೀವು ಹೇಳಿದಾಗ ಜವಾಬ್ದಾರಿನ ವಹಿಸ್ಕೊಂಡು ನಮ್ಮ ಜೊತೆಯಲ್ಲಿರಿ. ಮತ್ತೆ ಇದ್ರ ನೀವು ಹೊರಗಿನಿಂದ ಇದ್ದಾಗ ಲೋಕಸಭೆ ಚುನಾವಣೆಯಲ್ಲಿ ಬೇರೆ ಏನು ಆಟ ಆಡಿ ನಮ್ಮ ಲೋಕಸಭೆ ಚುನಾವಣೆ ಆದ ನಂತರ ಕೈ ಬಿಟ್ಟು ಬಿಡ್ಬೋದು ನೀವು. ಎಸ್ ಅಲ್ಲ, ವಯಸ್ಸಾದಾಗ ಏನೇನೋ ಹೇಳಿಕೆಗಳನ್ನು ಕೊಡ್ತಾರೆ, ಏನೇನೋ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅಂತ ಹೇಳುವಾಗ ಇಲ್ಲ ವಿರುದ್ಧವಾಗಿ ಅವರು ಪ್ರಬುದ್ಧರಾಗ್ತಾ ಹೋಗ್ತಾರೆ. ಜೀನಿಯಸ್ ಎಂತ ಸೋನಿಯಾ ಗಾಂಧಿ ಅವರೇ ಇವರ ಸಲಹೆಯನ್ನು ಕೇಳುವಂತ, ಮೋದಿ ಅವರೇ ಇವರ ಸಲಹೆ ಕೇಳುವ ಹಾಗೆ ಆ ತರದ ಒಂದು ಜೀನಿಯಸ್. ಸಿದ್ದರಾಮಯ್ಯ ಕೂಡ ಅವರ ಮನೆ ಬಾಗಿಲಿಗೆ ಕಾವೇರಿ ಇದು ಬಂದಾಗ, ಸಮಸ್ಯೆ ಬಂದಾಗ ಖುದ್ದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂದ್ರೆ ಅವರ ಏನು ವೈರತ್ವ ಅಥವಾ ದ್ವೇಷ ಇದೆಲ್ಲ ಎಲ್ಲವನ್ನೂ ಮರೆತು ಅವರ ಮನೆ ಬಾಗಿಲಿಗೆ ಹೋಗುವಂತ ಪರಿಸ್ಥಿತಿ. ಅಂದ್ರೆ ದೇವೇಗೌಡರು ಎಂತ ದೊಡ್ಡ ಮುತ್ಸದ್ದಿ, ಅವರ ಚಾಣಕ್ಷೇತ್ರ ಏನು ಅಂದ್ರೆ ಆಡಳಿತದ ವಿಷಯದಲ್ಲಿ ಅವರು ಹೇಗೆ, ರಾಜಕೀಯ ವಿಷಯದಲ್ಲಿ ಹೇಗೆ, ಇದೆಲ್ಲ ಸಾಬೀತುಪಡುವಂತ. ಮತ್ತೆ ನಾವು ಮೊದಲೇ ಹೇಳಿದಾಗೆ ಅವರು ರಾಜಕೀಯವನ್ನೇ ಅರಿದು ಕುಡಿದ ಮನುಷ್ಯ ಅಂತ. ಸೊ ಇಲ್ಲಿ ಈ ಸಂದರ್ಭದಲ್ಲಿ ಅಂದ್ರೆ ಸಿದ್ದರಾಮಯ್ಯರ ವಿರುದ್ಧ ದೇವೇಗೌಡರು ಮಾತನಾಡಿರುವಂತದ್ದು ಅಲ್ಲ, ಇಲ್ಲಿ ಇಬ್ರು ಒಬ್ಬರಿಗೊಬ್ರು ಮಾತನಾಡಿದ್ದಾರೆ. ಸಿದ್ದರಾಮಯ್ಯನ ವಿರುದ್ಧ ದೇವೇಗೌಡರು, ದೇವೇಗೌಡರ ವಿರುದ್ಧ ಸಿದ್ದರಾಮಯ್ಯ. ಕೆಲವು ಅಂದ್ರೆ ಮತ್ತೆ ಅವರು ಅದು ಕುಟುಂಬ ಕಲಹ ಅಂತಾನೆ ಹೇಳ್ಬೋದು ಅವ್ರದ್ದು. ಅಂದ್ರೆ ಸಿದ್ದರಾಮಯ್ಯ ಹೊರಗಿದ್ರು ಕೂಡ ಅದು ಅವರು ಜನತಾದಳದ ಒಂದು ಭಾಗ ಆಗಿದ್ದ ಸಮಯದಲ್ಲಿ ಒಂದು ಕಲಹಗಳು ಉಂಟಾಗಿದ್ದವು. ಆ ಕಾರಣದಿಂದಾಗಿ ಅವರು ಸಿದ್ದರಾಮಯ್ಯನ ಅಂದ್ರೆ ಹತ್ತಿರಕ್ಕೆ ಬರದೇ ಇರುವಂತೆ ಮಾಡುವಂತಹ ಸಾಧ್ಯತೆಗಳು. ಅದರ ಮಧ್ಯದಲ್ಲಿ ಇದು ರೇವಣ್ಣರ ಸಂಘ ಮಾಡಿಕೊಂಡು ಹತ್ತಿರ ಹೋಗುವ ಒಂದು ಪ್ರಯತ್ನ ಅದರ ಮಧ್ಯದಲ್ಲಿ ಕೂಡ ಆಗಿತ್ತು. ಅದೆಲ್ಲವೂ ರಾಜಕೀಯ ಹೇಳಿಕೆಗಳು. ಇದ್ರೆ ಚುನಾವಣೆಗಿಂತ ಮುಂಚೆ ಫಲಿತಾಂಶ ಬಂದ ನಂತರ ರಾಜಕೀಯದಲ್ಲಿ ಶಾಶ್ವತ ಶತ್ರುಗಳು ಇಲ್ಲ, ಶಾಶ್ವತ ಮಿತ್ರರು ಇಲ್ಲ ಅಂತ ಅನ್ನೋದು. ಯಾಕಂದ್ರೆ ಈ ಹಿಂದೆ ಸಾಕಷ್ಟು ಹಾವು ಮುಂಗುಸಿ ಆಗಿದ್ರು ಕೂಡ ಒಂದು ಕಾಲದಲ್ಲಿ ಗುರು ಶಿಷ್ಯರು ಆಗಿದ್ರು, ನಂತರ ಈಗ ಹಾವು ಮುಂಗುಸಿ, ನಂತರ ಪುನಃ ಗುರು ಶಿಷ್ಯರು ಕೂಡ ಆಗ್ಬಹುದು. ಬದಲಾದ ಕಾರಣ ಕೂಡ ಇದೆ. ಯಾಕಂದ್ರೆ ಈಗ ಮೊನ್ನೆ ಸಾಮಾನ್ಯ ಮತದಾರರಿಗೆ ಆಗಿದ್ರೆ ಏನ್ ಹೇಳ್ತೀರಿ? ಇಲ್ಲ, ಇದು ರಾಜಕೀಯ ಅವರಿಗೆ ಚುನಾವಣೆಯ ಸಂದರ್ಭದಲ್ಲಿ ಹಾಕ್ಬೇಡ ಅಂತ ಹೇಳಿದವರು ಈಗ ಹೋಗಿ ಒಟ್ಟಿಗೆ ಸರ್ಕಾರ ಮಾಡ್ತಾರಂದ್ರೆ ರಾಜಕೀಯವೇ ಹಾಗೆ ಸರ್. ಅದು ಯಾವ ರಾಜಕಾರಣಿಯನ್ನ ನೀವು ಈ ವಿಷಯದಲ್ಲಿ ಬೊಟ್ಟು ಮಾಡ್ತೀರಿ? ಈಗ ಜನರು ಜನಾದೇಶವನ್ನು ನೀಡಿದ್ದಾರೆ, ಯಾರು ಯಾರಿಗೆ ಸರ್ಕಾರ ಮಾಡಬೇಕು ಅನ್ನೋ ಸ್ಪಷ್ಟ ನಿರ್ಧಾರವನ್ನು ನೀಡಿದ್ದಾರೆ. ಅದನ್ನೀಗ ಅವರು ನಿಭಾಯಿಸ್ತಾ ಇದ್ದಾರೆ ಅಷ್ಟೇ. ಅದಕ್ಕಿಂತ ಮುಂಚೆ ನಡೆದದೆಲ್ಲವೂ ಯಡಿಯೂರಪ್ಪ ಹೇಳ್ತಾ ಇದ್ದಾರೆ, ಜನಾದೇಶ ನಮ್ಗೆ ಸಿಕ್ಕಿರುವುದು, ಜನಾಶೀರ್ವಾದ ನಮ್ಗೆ ಸಿಕ್ಕಿರುವಂತದ್ದು. ಜನಾಶೀರ್ವಾದ ಸಿಕ್ಕಿದೆ. ಅವರು ಸಹಜವಾಗಿ ಅಲ್ಲ, 104 ಸ್ಥಾನ ಇದೆ, ಅವ್ರಿಗೆ ಎಷ್ಟು ಬೇಕು ಅದನ್ನು ತೋರಿಸಿ ಮಾಡಬಹುದು. ಮತ್ತೊಂದು ಈ ವಿಷಯದಲ್ಲಿ ಅಂದ್ರೆ ನಾವು ಮೊನ್ನೆ ಲಾಸ್ಟ್ ಟೈಮ್ ಚುನಾವಣೆ ಪ್ರಚಾರದಲ್ಲಿ ನರೇಂದ್ರ ಮೋದಿ ಅವರು ಉಡುಪಿಗೆ ಬಂದಾಗ ದೇವೇಗೌಡರನ್ನ ಭಾರಿ ಹಾಡಿ ಹೊಗಳಿ ಬಿಟ್ಟಿದ್ರು. ಸೊ ಹೊಗಳಿದ ಕಾರಣದಿಂದಾಗಿ ಅವರು ನಾನು ಒಂದು ವೇಳೆ ಮೈತ್ರಿ ಮಾಡಿಕೊಂಡ್ರೆ ಇವರನ್ನ ಹೊರಗೆ ಹಾಕ್ತೇನೆ ಅಂದ್ರೆ ಮುಸ್ಲಿಂ ಮತಗಳು ಒಡೆದು ಹೋಗುವ ಅಂದ್ರೆ ರಾಜಕಾರಣದಲ್ಲಿ ಏನೆಲ್ಲ ನಡೀತದ ಅನ್ನುವಂಥದ್ದು ನನಗೆ ಹೇಳಿ ದೇವೇಗೌಡ ಪ್ರಾಮಿನೆನ್ಸ್ ಅಲ್ಲಿ ಗೊತ್ತಾಗ್ತದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿಯಾಗಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಆಗ್ತಾರೆ ಅಂತ ಅನ್ನುವಂಥ ನಿರ್ಧಾರಗಳು ಆಗಿಂದಾಗಲೇ ತಕ್ಷಣಕ್ಕೆ ಆಗಿ ಹೋಗ್ತದೆ ಅಂತ ಅನ್ನೋದು. ಇಲ್ಲಿ ದೇವೇಗೌಡ ರಾಜಕೀಯ ಬರ್ತದೆ, ಇಲ್ಲಿಂದ ಟಕ್ಕದು ಇಲ್ಲಿ ನಾವು ನೋಡ್ಬೇಕಾದದ್ದು ದೇವೇಗೌಡ ರಾಜಕೀಯ ತಂತ್ರಗಾರಿಕೆ. ಒಂದು ರಾಜ್ಯದ ಪ್ರಮುಖ ಏನು ಜನಸಮುದಾಯ ಇದೆ, ಒಕ್ಕಲಿಗರು, ದಲಿತರು, ವೀರಶೈವರು, ಲಿಂಗಾಯತರು, ಇವ್ರನ್ನೆಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗುವಂಥ ಒಂದು ಪ್ರಮುಖ ರಾಜಕೀಯ ನಿರ್ಧಾರವನ್ನು ಅವರು ಮಾಡಿದ್ದಾರೆ. ಒಕ್ಕಲಿಗರಿಗೆ CM ಸ್ಥಾನ ಸಿಗ್ತದೆ, ತನ್ನ ಮಗನಿಗೆ ಸಿಗ್ತದೆ. ದಲಿತರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡ್ತಾರೆ, ಅದು ಕೂಡ ಕಾಂಗ್ರೆಸ್ಸಿಗೆ ಷರತ್ತಾಗ್ತದೆ. ಇಂಥ ಕ್ಯಾಟಗರಿಗೆ ನೀವು DCM ಕೊಡಬೇಕು ಅಂದರೆ ಅದರಲ್ಲಿ ಇರುವುದು ಅಲ್ಲಿ ಜಿ ಪರಮೇಶ್ವರ್.
ನಂತರ ವೀರಶೈವರಿಗೆ ಲಿಂಗಾಯತರಿಗೆ ಪ್ರಮುಖ ಹುದ್ದೆಗಳು ಕೊಡಬೇಕು ಅಂತೇಳಿ. ಸೊ ಆ ಮೂಲಕ ಎಲ್ಲ ಜನ ಸಮುದಾಯವನ್ನು ತೃಪ್ತಿಪಡಿಸುವಂಥ ಕೆಲಸವನ್ನು ದೇವೇಗೌಡರು ಮಾಡಿದ್ದಾರೆ. ಸೊ ದೇವೇಗೌಡರ ವಿಷಯದಲ್ಲಿ ನಾವು ಮತ್ತೆ ಹೇಳಿಬಿಟ್ಟಿದ್ದೇನೆ. ಆದ್ರಿಂದ ಮತ್ತೆ ಇವತ್ತಿನ ರಾಜಕೀಯ ಬೆಳವಣಿಗೆಗಳು ತುರ್ತು ಬೆಳವಣಿಗೆಗಳ ಬಗ್ಗೆ ಅಂದ್ರೆ ಇಲ್ಲಿ ದಲಿತ ಕೋಟಾದಡಿ ಅದರ ಡಾಕ್ಟರ್ ಜಿ ಪರಮೇಶ್ವರನ್ನ ಉಪಮುಖ್ಯಮಂತ್ರಿ ಮಾಡ್ಲಿಕ್ಕೂ ಕೂಡ ದೇವೇಗೌಡರು ಅಲ್ಲಿ ದೇವೇಗೌಡರು ಅಂದ್ರೆ ನೀವು ಬೇಷರತ್ ಅಂತ ಮೊದಲೇ ಹೇಳಿಬಿಟ್ಟಿದ್ದೀರಿ. ಅಂದ್ರೆ ದೇವೇಗೌಡರು ಕೊಡುವ ಎಲ್ಲವನ್ನು ನೀವು ಒಪ್ಕೊಳ್ಳೇಬೇಕೀಗ. ಮತ್ತೆ ಯಾವ ಸಲಹೆಗಳು ತಪ್ಪು ಅನ್ನುವಂಥ ಸಲಹೆಗಳು ಬರ್ತಾ ಇಲ್ಲ, ನೀವು ಸಲಹೆಗಳು ಬರ್ತಾ ಇಲ್ಲ. ಈಗ ಹೇಗೆಂದ್ರೆ ಕೊಟ್ಟದ್ದು ಪ್ರಸಾದ ಆ ರೀತಿಯಲ್ಲಿ ಕಾಂಗ್ರೆಸ್ ಅಂದ್ರೆ ಎಲ್ಲವನ್ನು ನೀವೇ ಇಟ್ಕೊಳ್ಳಿ ಅಂತ ಹೇಳಿ ಕೊಟ್ಟ ನಂತರ ನೀವು ಒಂದು ಕಡೆ ಸಿದ್ದರಾಮಯ್ಯ ಸೂತ್ರ ಕೂಡ ಫಲಿಸ್ತಾ ಇದೆಯಾ? ಇಲ್ಲ, ಖಂಡಿತ ಅದು ಇನ್ನೊಂದು ಈಕ್ವೇಶನ್ಸ್. ಆದ್ರೆ ಸಿದ್ದರಾಮಯ್ಯನ ಯಾವ ಕಾರಣಕ್ಕಾಗಿ ಅವರು ಹತ್ತಿರ ಅಂದ್ರೆ ಅವರಿಗೆ ಇನ್ನೊಂದು ಅವರಿಗೆ ಪೂರಕ ಆಗುವಂತ ಯಾವುದೇ ನಿರ್ಧಾರವನ್ನು ಕಾರಣಕ್ಕೆ ಇಡೀ ಮಂತ್ರಿಮಂಡಲ ಇರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ಪೂರಕ ಇರುವಂತ ಯಾವುದೇ ನಿರ್ಧಾರ. ಮತ್ತೆ ಸಿದ್ದರಾಮಯ್ಯ ಈಗಾಗಲೇ ಹೇಳಿದ್ದಾರೆ, ಬ್ರಹ್ಮ ಬಂದು ಹೇಳಿದ್ರು ಕೂಡ ನಾನು ಇನ್ನೊಮ್ಮೆ ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದ್ದಾರೆ. ಸೊ ರಾಜಕೀಯ ಚುನಾವಣಾ ರಾಜಕೀಯಕ್ಕೆ ಅವರು ಅಂದ್ರೆ ರಾಜ್ಯ ಮಟ್ಟದಲ್ಲಿ ಅವರು ಇರಲ್ಲ ಅನ್ನೋದು. ಮಗ ಇದ್ದಾನೆ ಅಥವಾ ಬೇರೆ ಕುರುಬ ಸಮುದಾಯಕ್ಕೆ ಸೇರಿದ್ರೆ ಎಚ್.ಎಂ. ರೇವಣ್ಣ ಇದ್ದಾರೆ, ಸೊ ಅವರಿಗೆ ಕೊಡ್ಬೋದು. ಅಥವಾ ಅವರ ಪಕ್ಷದಲ್ಲಿ ವಿಶ್ವನಾಥ್ ಇದ್ದಾರೆ, ಎಚ್ ವಿಶ್ವನಾಥ್. ಅಲ್ಲ, ಮತ್ತೆ ಕೆಲವು ಸಲ ಏನಾಗ್ತದೆ ಅಂದ್ರೆ ತಂದೆಯ ಜೊತೆಯಲ್ಲಿ ಅವರಿಗೆ ಇದು ಇರ್ಬೋದು, ಕೋಪ ಇರ್ಬೋದು, ಆದ್ರೆ ಮಕ್ಕಳ ಜೊತೆಯಲ್ಲಿ ಇರುವುದಿಲ್ಲ. ಅದರಿಂದ ಅವರ ಮಗ ಯಾರು ಸಿದ್ದರಾಮಯ್ಯ ಅವರ ಪುತ್ರ ಈಗ ಇದರಲ್ಲಿ ವರ್ಣ ಕ್ಷೇತ್ರದಲ್ಲಿ ಗೆದ್ದು ಬಂದಿದ್ದಾರೆ, ಅವರಿಗೊಂದು ಉಪ ಸಚಿವ ಸ್ಥಾನ ಯಾವುದಾದ್ರು ಒಂದು ಕೊಡುವ ಸಾಧ್ಯತೆ ಕೂಡ ಇದೆ, ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಬಟ್ ಅಲ್ಲಿ ಹಂಚಿಕೆ. ಬಟ್ ಇಲ್ಲಿ ದೇವೇಗೌಡರ ಯಾವುದೇ ನಿರ್ಧಾರವನ್ನ ಅಥವಾ JDS ಕಡೆಯಿಂದ ಬರುವ ಯಾವುದೇ ಅಭಿಪ್ರಾಯವನ್ನ ಕಾಂಗ್ರೆಸ್ ಅವರು ನಿರಾಕರಿಸುವಂತೆ ಇಲ್ಲ. ಮತ್ತು ಈಗ ಬರ್ತಾ ಇರುವ ಯಾವ ನಿರ್ಧಾರಗಳು ಕೂಡ ಅಂದ್ರೆ ನಿಮಗೆ ಚರ್ಚೆ ಮಾಡಬೇಕು, ಮಾತಾಡಬೇಕು, ಮತ್ತೊಮ್ಮೆ ಕುಳಿತುಕೊಳ್ಬೇಕು ಅನ್ನುವಂಥದ್ದು ಬರ್ತಾನೆ ಇಲ್ಲ ಇಲ್ಲಿ. ಅಂತದ್ದು ಒಳ್ಳೆ ಆಫರ್ ಕೊಡ್ತಾ ಇದ್ದಾರೆ, ಒಳ್ಳೆ ಅಕ್ಸೆಪ್ಟೇಬಲ್ ಆಫರ್ ಕೊಡ್ತಾ ಇದ್ದಾರೆ. ಅದನ್ನು ಅನಿವಾರ್ಯವಾಗಿ ಒಪ್ಕೊಳ್ಬೇಕಾದ ಇದನ್ನೇ ಕೊಡ್ತಾ ಇದ್ದಾರೆ ಅವರು. ಸೊ ಅದ್ರ ಮುತ್ಸದ್ದಿತನದ ಹೇಳಿಕೆಗಳನ್ನು, ಮುತ್ಸದ್ದಿತನದ ಸಲಹೆಗಳನ್ನೇ ಕೂಡ ಕೊಡ್ತಾ ಇದ್ದಾರೆ. ಸೊ ಅಂದ್ರೆ ದೇವೇಗೌಡರ ಒಂದು ಅಸ್ತಿತ್ವ ಈಗ ಸಾಬೀತಾಗ್ತಾ ಇದೆ ಮತ್ತೊಮ್ಮೆ. ಇದು ಎಲ್ಲೋ ಅಂದ್ರೆ ನಾವು ಆಗ್ಲೇ ಹೇಳಿದ ಹಾಗೆ ಒಂದು ರೀತಿಯಲ್ಲಿ ಸಮ್ಮಿಶ್ರ ಸರ್ಕಾರಗಳು ಬರ್ತದೆ ಅಂತ ಅನ್ನುವಾಗ ಸೊ ಈ ರೀತಿಯಾದಂಥ ಒಂದು ಐಡಿಯಾಸ್ಗಳನ್ನ ಪ್ಲಾನ್ಗಳನ್ನ ಮಾಡಿಕೊಳ್ತಾ ಹೋಗೋದ್ರ ಹಿನ್ನೆಲೆಯಲ್ಲಿ ಇದು ಬಂದದ್ದು ಏನೋ ಅಂತ ಅನ್ನುವಂಥದ್ದು. ಆದರೆ ಬಹಳ ಮುಖ್ಯವಾಗಿ 114 ಸ್ಥಾನಗಳ ಅಂದ್ರೆ ಅಷ್ಟರ ಮಟ್ಟಿಗೆ ಹೋದಂತ ಬಿಜೆಪಿ ತಕ್ಷಣದಲ್ಲೇ ಅದು ಮುನ್ನಡೆ ಇದ್ದದ್ದು ಸ್ವಲ್ಪ ಯಾವಾಗ ಹಿನ್ನಡೆಗೆ ಬರ್ಲಿ ಸ್ಟಾರ್ಟ್ ಆಯ್ತು. ಇಲ್ಲಿ ಒಳಗಿಂದೊಳಗೆ ನಡೀತಾ ಸ್ಟಾರ್ಟ್ ಆಗೋಯ್ತು. ಆಗ್ಲೇ 11 ಗಂಟೆಯಿಂದ ಇದು ಆರಂಭವಾಗಿದೆ. ನಮ್ಗೆ ಬ್ರೇಕಿಂಗ್ ಸುದ್ದಿಗಳು ಈಗ ಬರ್ತಾ ಇದ್ರು ಕೂಡ ಇದರ ಚರ್ಚೆಗಳು, ಮಾತುಕತೆಗಳು ಅಂದ್ರೆ ನಮ್ಗೆ ಈ ಕ್ಷಣದಲ್ಲಿ ಇಷ್ಟು ಬೇಗ ಹೇಗೆ ನಿರ್ಧಾರಗಳು ಅಂತ ಅನ್ಸ್ಬೋದು, ಅಚ್ಚರಿ ಅನ್ಸ್ಬೋದು. ಅಲ್ಲ, ಆಗ್ತಾ ಇರೋದು ಅಚ್ಚರಿ ಅಲ್ಲ. ಇದು 11 ಗಂಟೆಯಿಂದ ಆರಂಭವಾಗಿದೆ. ಈಗ ನಾವು ಅಂತಿಮ ಹಂತಕ್ಕೆ ಅಂದ್ರೆ ಫಲಿತಾಂಶ ಪ್ರಕಟವಾಗಿದೆ. ಅದರಿಂದ ಅಂತಿಮ ಹಂತಕ್ಕೆ ಇನ್ನೊಂದು ಪ್ರಕ್ರಿಯೆ ನಡೆಯುವ ಪೂರ್ವದಲ್ಲಿ ಇದು ಹೊರಗೆ ಬರಬೇಕು, ಹೊರಗೆ ಬಂದಿದೆ, ಜನರಿಗೆ ಗೊತ್ತಾಗ್ತಾ ಇದೆ ಅಷ್ಟೇ. ಇಂಥ ಡೆವಲಪ್ಮೆಂಟ್ಗಳು ಬೇರೆ ಬೇರೆ ಆಂಗಲ್ ಅಲ್ಲಿ ನಡೀತಾ ಇತ್ತು. ಒಂದು ಸೋನಿಯಾ ಗಾಂಧಿ ಅವರು ಸಿದ್ದರಾಮಯ್ಯ ಜೊತೆ ಮಾತಾಡಿರ್ಬೋದು, ಅಥವಾ ಸೋನಿಯಾ ಗಾಂಧಿ ಅವರು ದೇವೇಗೌಡರ ಜೊತೆ ಮಾತಾಡಿರ್ಬೋದು. ಇಲ್ಲಿ ಪರಮೇಶ್ವರ್, DKC, ಅಹಮದ್ ಪಟೇಲ್ ಜೊತೆ ಮಾತಾಡಿರ್ಬೋದು, ಗುಲಾಂ ನಬಿ ಆಜಾದ್ ಅವರ ಮಧ್ಯಪ್ರವೇಶ, ಇವೆಲ್ಲವೂ ಎಟ್ ಎ ಟೈಮ್ ಆಗ್ತಾ ಇತ್ತು. ಅಂದ್ರೆ ಇಲ್ಲಿ ಕೋರ್ ಕಮಿಟಿ ಎಲ್ಲ ಡೆವಲಪ್ಮೆಂಟ್ ಏಕಬಾರಿ ಮತ್ತು ಏಕಮುಖವಾಗಿ ಆಗಿದೆ ಅನ್ನೋದು ಒಂದು. ಇಲ್ಲಿ ಒಂದು ಕುಮಾರಸ್ವಾಮಿ ಅವರು ಈ ಹಿಂದೆನೂ ಕೂಡ ಇದೇ ರೀತಿಯ ಸಮ್ಮಿಶ್ರ ಸರ್ಕಾರವನ್ನ ಮುನ್ನಡೆಸಿದವರು. ಸೊ ಇಲ್ಲಿ ಇನ್ನು ಮುಂದೆ ಕಲಿಬೇಕಾದದ್ದು, ತಿಳಿಬೇಕಾದದ್ದು ಎಲ್ಲ ಆಗಿ ಹೋಗಿದೆ. ಇಲ್ಲಿ ಮುಂದೆ ಸರ್ಕಾರವನ್ನ ಸಮ್ಮಿಶ್ರ ಸರ್ಕಾರ ಅಂತ ಆಗಿಬಿಡ್ತದೆ. ಇದು ಈಗ ಬೆಂಬಲವಂತ ಬರುವುದಿಲ್ಲ. ಯಾಕಂದ್ರೆ ಬೆಂಬಲ ಬೇಡ, ನಮಗೆ ನೀವು ಇರಲೇಬೇಕು. ಆ ಸರ್ಕಾರಕ್ಕೆ ಈ ಸರ್ಕಾರ ತುಂಬಾ ವ್ಯತ್ಯಾಸ ಇದೆ. ಆಗಿನ ಸರ್ಕಾರ ತನ್ನ ತಂದೆ ಅಂದ್ರೆ ದೇವೇಗೌಡರ ಇಚ್ಛೆಗೆ ವಿರುದ್ಧವಾಗಿ ನಡೆದಂತ ಸರ್ಕಾರ. ಅಲ್ಲಿ ಹೈಜಾಕ್, ಕಿಡ್ನಾಪ್ ಎಲ್ಲವೂ ಇತ್ತು, ರೆಸಾರ್ಟ್ ರಾಜಕೀಯ ಎಲ್ಲವೂ ಇತ್ತು. ದೇವೇಗೌಡರ ಅಭಿಪ್ರಾಯಗಳಿಗೆ ಮನ್ನಣೆ ಇರಲಿಲ್ಲ. ಇವರು ಹೇಳಿದಾಗೆ ಅವರ ಮುತ್ಸದ್ದಿತನ, ಅವರ ರಾಜಕೀಯ ತಂತ್ರಗಾರಿಕೆ ಜೊತೆ ಕಾಂಗ್ರೆಸ್ನವರ ಸಪೋರ್ಟ್, ಪೂರಕವಾದ ವಾತಾವರಣ ಇದೆ. ಮತ್ತೆ ಜಾತ್ಯತೀತ ನಿಲುವಿನ ಒಪ್ಪಿದಂತಹ 2 ಪಕ್ಷಗಳು ಸೇರಿವೆ. ಆ ಟೈಮಲ್ಲಿ ಹಾಗೆ ಇರಲಿಲ್ಲ. ಹಾಗೆ ಅಂದ್ರೆ ಎಲ್ಲೋ ಅವರ ಒಳಗೆ ಒಳ ಮನಸ್ಸಿನ ದೇವೇಗೌಡರು ನೇರವಾಗಿ ಅಖಾಡಕ್ಕೆ ಇಳಿಯುವಂತ ಪರಿಸ್ಥಿತಿಯೇ ಇರಲಿಲ್ಲ. ಹಿಂದುಗಡೆ ಏನ್ ಮಾಡ್ತಾ ಇದ್ರು ಗೊತ್ತಿಲ್ಲ ನಮಗೆ. ಆದ್ರೆ ಮತ್ತೆ ಅವರ ಮಧ್ಯಪ್ರವೇಶಕ್ಕೆ ಬಿಜೆಪಿಯವರು ಅಷ್ಟು ಮಟ್ಟಿಗೆ ಆಸ್ಪದ ಕೊಡ್ತಾ ಇದ್ರು. ಮತ್ತು HD ಕುಮಾರಸ್ವಾಮಿ ಅವರೇ ಮಾತನ್ನು ಎಷ್ಟು ಮಟ್ಟಿಗೆ ಕೇಳ್ತಾ ಇದ್ರು. ಆಗಿನ ಪರಿಸ್ಥಿತಿ ಹಾಗಿತ್ತು. ಬಟ್ ಈಗಿನ ಪರಿಸ್ಥಿತಿ ಈಗಲ್ಲ. ಪಕ್ಷ ಸಂಪೂರ್ಣವಾಗಿ ದೇವೇಗೌಡರ ಹಿಡಿತದಲ್ಲಿದೆ. ಇಲ್ಲಿ ಬಿಜೆಪಿ ಕಾರ್ನರ್ ಆಗಿದೆ, ಒಂದು ಕಡೆ ಕಾರ್ನರ್ ಆಗಿದೆ. ಈಗಾಗಲೇ ರಾಜ್ಯ ನಾಯಕರು, ರಾಜನಾಥ್ ಸಿಂಗ್ ರಾಷ್ಟ್ರೀಯ ನಾಯಕರು ಬರ್ತಾ ಇದ್ದಾರೆ ಅವರ ಸ್ಟ್ರಾಟಜಿಯನ್ನು ಮಾಡ್ಲಿಕ್ಕೆ. ಅವರ ಸ್ಟ್ರಾಟಜಿ ಮಾಡುವ ಇವರದ್ದು ಸ್ಟ್ರಾಟಜಿ ಎಂಡ್ ಆಗ್ತಾ ಇದೆ. ಅಂದ್ರೆ ಲಘು ಬಗೆಯಲ್ಲಿ ಇದ್ದೇವೆ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸ್ತಾ ಇದೆ ಇದು. ಅಂದ್ರೆ ನಾವು ಬಿಜೆಪಿಯನ್ನು ಯಾವುದೇ ಕಾರಣಕ್ಕೂ ಇಬ್ರು ಕೂಡ ಹತ್ತಿರಕ್ಕೆ ಬಿಟ್ಟುಕೊಳ್ಳೋದಿಲ್ಲ ಅಂತ ಅಂದ್ರೆ ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರುಗಳು ಕೂಡ
ಎಚ್ ಡಿ ಅಂದರೆ ದೇವೇಗೌಡರನ್ನು ಕೂಡ ಭೇಟಿ ಆಗ್ತಾರೆ, ಜಾಫರ್ ಶರೀಫ್ ಅವರು ಕೂಡ ಭೇಟಿ ಆಗ್ತಾರೆ ಅಂತ ಅನ್ನುವಂಥದ್ದು. ಜಾಫರ್ ಶರೀಫ್ ವಿಷಯದಲ್ಲಿ ಬರೋದಾದ್ರೆ, ಜಾಫರ್ ಶರೀಫ್ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು JDS ನಿಂದ ಸ್ಪರ್ಧಿಸ್ತಾರೆ ಅನ್ನುವಂಥ, ಅಂದರೆ ಅವರು ಎರಡು ಕುಟುಂಬದೊಳಗಿಂದ ಆತ್ಮೀಯತೆ ಚೆನ್ನಾಗಿದೆ. ಸೊ ಅದರ ದೃಷ್ಟಿಯಿಂದ ಮತ್ತೆ ಅವರು ಚುನಾವಣೆ ಸಂದರ್ಭದಲ್ಲಿ ಅವರು ಮಕ್ಕಕ್ಕೆ ಪಲಾಯನ ಮಾಡಿದ್ರು, ಅದು ಬೇರೆ ಆಯಿತು. ಅದರ ನಂತರ ಅವ್ರದ್ದು ಇದು ಆತ್ಮೀಯತೆಯನ್ನು ಹಾಳಾಗಿತ್ತು ಏನೋ ಗೊತ್ತಿಲ್ಲ. ಬಟ್ ಈಗ ಅವರು ಜಾಫರ್ ಶರೀಫ್ ನೇರವಾಗಿ ದೇವೇಗೌಡರ ಮನೆಗೆ, ಅಂದ್ರೆ ಎಲ್ಲಕ್ಕಿಂತ ಮೊದಲಾಗಿ ತಲುಪ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಬಗ್ಗೆ ಕೂಡ ಜಾಫರ್ ಶರೀಫ್ ಮುನಿಸಿಕೊಂಡಿದ್ದಾರೆ ಅಂತ. ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹುದ್ದೆ ತಪ್ತಾ ಇದ್ದಾರೆ ಅನ್ನೋದು ಎಲ್ಲರಿಗಿಂತ ಖುಷಿಯಾಗಿರುವಂತದ್ದು ಜಾಫರ್ ಶರೀಫ್ ಅವರಿಗೆ. ಎಸ್, ಇಲ್ಲೆಲ್ಲೋ ಸಿದ್ದರಾಮಯ್ಯ ನಾಯಕತ್ವ ಇರುವಂತಹ ಸಂದರ್ಭಗಳಲ್ಲಿ ಹಳೆ ನಾಯಕರು ಎಲ್ಲರೂ ಬದಿಗೆ ಸರಿದಿದ್ದಾರೆ ಅಂತ, ಅಂದ್ರೆ ಬದಿಗೆ ಸರಿಸುವಂಥದ್ದು ಏನು. ಸೊ ಇದು ಎಲ್ಲ ಅವಕಾಶವಾಗಿ JDSಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿರುವಂಥದ್ದು. ಕಾಂಗ್ರೆಸ್ನ ಏನು ಅತೃಪ್ತ ಸಿದ್ದರಾಮಯ್ಯ ಅತೃಪ್ತರುಗಳು ಏನಿದ್ದಾರೆ ಅವರುಗಳಿಗೆ ಅವಕಾಶ ಆಗ್ತದ. ಈಗಾಗಲೇ CM ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ಒಂದು ಹೊಸ ಸರ್ಕಾರ ರಚನೆಗೆ ಒಂದು ಅವಕಾಶ, ವೇದಿಕೆ ಸಜ್ಜಾಗಿದೆ. ಈ ಸಂದರ್ಭದಲ್ಲಿ ಈಗ KPCC ಅಧ್ಯಕ್ಷರು ಆಗಿರುವಂಥ ಮುಂದಿನ DCM ಆಗಲಿರುವಂಥ ಪರಮೇಶ್ವರ್ ಅವರು ಮುನ್ನೆಲೆಗೆ ಬಂದಿದ್ದಾರೆ. DKಶಿ ಅವರು ಕೂಡ ಆಕ್ಟಿವ್ ಆಗಿದ್ದಾರೆ. ಸೊ ಇತರ ನಾಯಕರು ಈಗಾಗಲೇ ಜಾಫರ್ ಶರೀಫ್ ಅವರು ದೇವೇಗೌಡರ ಜೊತೆ ಮಾತುಕತೆ ನಡೆಸಿದ್ದಾರೆ. ಅಂದರೆ ಅವರ ಹಿಂದಿನ ಹಳೆಯ ರಾಜಕೀಯ ಒಂದು ಆ ಗಾಢ ಸಂಬಂಧವನ್ನು ಈ ಮುಂದಿನ ದಿನಗಳಲ್ಲಿ ಅವರು ಮತ್ತಷ್ಟು ರಿಫ್ರೆಶ್ ಮಾಡ್ಬೋದು. ಸೊ ಇದೆಲ್ಲವೂ ಡೆವಲಪ್ಮೆಂಟ್ಗಳು JDS ಮತ್ತು ಕಾಂಗ್ರೆಸ್ ನಡುವಿನ ಒಂದು ಒಳ್ಳೆಯ ಸಂಬಂಧಕ್ಕೆ ನಾಂದಿ ಆಡ್ಬೋದು ಏನೋ. ಅಂದರೆ ಹೊಸ ಸರ್ಕಾರ ರಚನೆಯ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಅಂದರೆ ವಿನ್ ವಿನ್ ಸಿಚುವೇಶನ್ನಲ್ಲಿ, ಅಂದರೆ JDS ಕೂಡ ವಿನ್ ಆಗ್ತದೆ, ಇಲ್ಲಿ ಕಾಂಗ್ರೆಸ್ ಕೂಡ ವಿನ್ ಆಗ್ತದೆ, ಇಲ್ಲಿ ಲೂಸರ್ ಇಸ್ BJP. ಆ ರೀತಿಯ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಲಿಕ್ಕೆ ಈ ಥರದ ಒಂದು ಡೆವಲಪ್ಮೆಂಟ್ಗಳು ಆಗ್ತದೆ. ಇಲ್ಲಿ ಮೂಲ ಕಾಂಗ್ರೆಸ್ಸಿಗರಿದ್ದಾರಲ್ಲ ಅವರಿಗೆಲ್ಲ ಒಂದಾಗ್ತಾ ಇದ್ದಾರೆ. ಮೂಲ ಕಾಂಗ್ರೆಸ್ ಒಂದಾಗ್ತಾ ಇದ್ದಾರೆ. ಇದರ ಅರ್ಥ JDS ನಿಂದ ಬಂದವರು ಮತ್ತು ದೇವೇಗೌಡರ ಸಂಬಂಧ ಸಿದ್ದರಾಮಯ್ಯನ ಹಿಂದೆ ಸಾಗಿದವರು ಸ್ವಲ್ಪ ಬದಿಗೆ ಸರಿಸಲ್ಪಡ್ತಾರೆ. ಬಟ್ ಸಿದ್ದರಾಮಯ್ಯ ಮೂಲ ಕಾಂಗ್ರೆಸ್ಸಿಗರನ್ನ ಅಥವಾ ಹಿರಿಯ ತಲೆಗಳು ಅಂತ ಹೇಳ್ತಾರೆ, ಅವರನ್ನ ಬದಿಗೆ ಇಟ್ಟಿದ್ರು ಅಥವಾ ಅವರನ್ನು ಹೆಚ್ಚು ಗಮನಕ್ಕೆ ಯಾಕೆಂದ್ರೆ ಒಂದು ವೇಳೆ ಅವರನ್ನ ಆ ರೀತಿ ಅವರು ಮಾಡದೆ ಇದ್ದಿದ್ರೆ 5 ವರ್ಷ ಆಡಳಿತ ಮಾಡ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಅಲ್ಲಿ ಭಿನ್ನಮತ ಬಂಡಾಯ ಅದು ಇದು ಎಲ್ಲ ಸ್ಟಾರ್ಟ್ ಆಗ್ತಾ ಇತ್ತು. ಆದ್ದರಿಂದ ಅವರು ಯಾರನ್ನ ಎಲ್ಲಿ ಇಡಬೇಕು ಅಲ್ಲಿ ಇಟ್ಟದ್ರಿಂದಾಗಿ, ಅಂದ್ರೆ ಮೂಲ ಕಾಂಗ್ರೆಸ್ಸಿಗರನ್ನು ಅವರು ಗಣನೆ ತೆಗೆದುಕೊಳ್ಳಲಿಲ್ಲ ಎಂಬ ಕಾರಣಕ್ಕಾಗಿಯೇ ಅವರು 5 ವರ್ಷ ಆಡಳಿತ ನಡೆಸುವಂತಾಯ್ತು. ಅದು 5 ವರ್ಷದ ಅವರು ತಮ್ಮ ಆಡಳಿತಕ್ಕೆ ಅನುಕೂಲವಾದ ಆ ಕ್ಷಣದ ನಿರ್ಧಾರಗಳು ಏನಿದೆ ಅದನ್ನು ಅವರು ಸಿದ್ದರಾಮಯ್ಯ ಮಾಡಿದ್ರು. ಸೊ ಈಗ ಅವ್ರದ್ದು ಒಂದು ಅವಧಿ ಮುಗಿದೋಯ್ತು. ಈಗ ಏನಿದ್ರು ಅಂದ್ರೆ ಇದು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಹೇಳ್ತಾರಲ್ಲ, ಆ ತರ ಈಗ ಅತ್ತೆ ಕಾಲ ಮುಗಿತು ಸೊಸೆ ಕಾಲ ಬಂದಿದೆ ಅನ್ನುವಂಥದ್ದು, ಅಥವಾ ಸೊಸೆ ಕಾಲ ಮುಗಿತು ಸತ್ಯ ಕಾಲ ಬಂದಿದೆ. ಒಟ್ಟು ಹಳೆಯ ಕಾಂಗ್ರೆಸ್ಸಿಗರಿಗೆ ಅಥವಾ ಹಿರಿಯ ಕಾಂಗ್ರೆಸ್ಸಿಗರಿಗೆ ಈಗ ತಮ್ಮ ಅಸ್ತಿತ್ವವನ್ನು ತೋರಿಸುವ ಒಂದು ಸಮಯ ಬಂದಿದೆ ಅಂತ ಈಗ ಅವ್ರಿಗೆ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ. ಓಕೆ ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ತಗೊಳ್ತೇನೆ. ಬ್ರೇಕ್ ನಂತರ ಇನ್ನಷ್ಟು ಮಾಹಿತಿಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಈಗಾಗಲೇ ಅಂದ್ರೆ ಏನು JDSಗೆ ಕಾಂಗ್ರೆಸ್ ಯಾವುದೇ ಷರತ್ತು ಇಲ್ಲದೆ ಒಂದು ಬೆಂಬಲವನ್ನ ಕೊಟ್ಟಿದ್ರು. ಆ JDS ವರಿಷ್ಠ ದೇವೇಗೌಡರು ಅವರ ಅಂದ್ರೆ ಮೈತ್ರಿ ಸರ್ಕಾರದ ಪ್ರಸ್ತಾಪವನ್ನ ಮಾಡ್ತಾರೆ. CM ಸ್ಥಾನವನ್ನ JDS ಇಟ್ಕೊಂಡು DCM ಸ್ಥಾನವನ್ನ ಕಾಂಗ್ರೆಸ್ಗೆ ಇಟ್ಟುಕೊಂಡು 20 ಶಾಸಕರನ್ನ JDS ಇಟ್ಟುಕೊಂಡು ಉಳಿದ ಶಾಸಕರುಗಳನ್ನ ಕಾಂಗ್ರೆಸ್ಗೆ ಕೊಟ್ಟುಕೊಂಡು ಹೀಗೆ ಈ ರೀತಿಯ ಪ್ರಸ್ತಾಪವನ್ನ ಮುಂದಿಡ್ತಾರೆ. ಈ ಪ್ರಸ್ತಾಪಕ್ಕೂ ಕೂಡ ಕಾಂಗ್ರೆಸ್ ಓಕೆ ಅಂತ ಹೇಳ್ತದೆ. ಇದರ ನಂತರದಲ್ಲಿ ಯಾರು ಉಪಮುಖ್ಯಮಂತ್ರಿ ಅಂತ ಹೇಳುವಾಗ ಡಾಕ್ಟರ್ G. ಪರಮೇಶ್ವರ್ ಅವರನ್ನು ಉಪಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಪ್ರಸ್ತಾಪವನ್ನು ಕೂಡ ದೇವೇಗೌಡರು ಹೇಳಿದ್ದಾರೆ ಅಂತ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಸೊ ಇದೆಲ್ಲ ಕೂಡ ಚರ್ಚೆ ನಡೆದು ಸಂಜೆಯ ಹೊತ್ತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಸಲ್ಲಿಸಿ ಆ ನಂತರದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗುವಂತ ಒಂದಷ್ಟು ಪ್ರಕ್ರಿಯೆಗಳು ಕೂಡ ಆರಂಭಗೊಳ್ಳಲಿಕ್ಕೆ ಇರುವಂಥದ್ದು. ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ. ಮತ್ತೊಮ್ಮೆ ಸ್ವಾಗತ. ಮುಖ್ಯಮಂತ್ರಿ ಅದು ಯಡಿಯೂರಪ್ಪ ಇವರ ಭವಿಷ್ಯಗಳು ಯಾವ ರೀತಿಯಲ್ಲಿ ಅಂತ ಅನ್ನುವಂಥದ್ದು, ಅಂದ್ರೆ CM ಸಿದ್ದರಾಮಯ್ಯ ಯಾವ ರೋಲ್ ಅನ್ನು ಪಡೆದುಕೊಂಡು ಮಾಡಬಹುದು. CM ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ, ನಾನು ಮತ್ತೆ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಅಂತ. ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಇದರ ಅರ್ಥ ಅವರು ರಾಜಕೀಯ ಯಾವುದೇ ಮಹತ್ವಾಕಾಂಕ್ಷೆಯನ್ನು ಹೊಂದಿಲ್ಲ ಅಂತದ್ದು. ಅಂದ್ರೆ ನಾನು ಎಲ್ಲಿವರೆಗೆ ಏರ್ಬೇಕು ಅಂತ ನನ್ನ ಜೀವನದಲ್ಲಿ ಕನಸು ಕಂಡಿದ್ನೋ ಅದು ಈಡೇರಿದೆ, ಅಲ್ಲಿಗೆ ಮುಗೀತು ಅಂತ. ಮತ್ತೆ ನನಗೆ ಯಾವುದೇ ಸ್ಥಾನಮಾನ ಕೊಡ್ತಾರೆ ಅದ್ರ ಬಗ್ಗೆ ಅವರಿಗೆ ಹೆಚ್ಚು ನಿರೀಕ್ಷೆಗಳು ಇರಲಿಕ್ಕಿಲ್ಲ. ಆದಾಗ್ಯೂ ಕೂಡ ಕಾಂಗ್ರೆಸ್ನವರನ್ನು ರಾಜ್ಯಸಭೆಗೆ ಅಂದ್ರೆ ಅವರು ಉತ್ತಮ ಮಾಡಿದ ಆಡಳಿತ ಮತ್ತು ಅವರ ಕಾರಣದಿಂದಾಗಿ 78 ಸೀಟ್ ಬಂದಿರೋದು ಕೂಡ ಅವರ ಕಾರಣದಿಂದಾಗಿ. ಮತ್ತೆ 78ಕ್ಕಿಂತ ಹೆಚ್ಚು ಸೀಟು ಪಡೆಯುವ ಅವಕಾಶಗಳು ಇನ್ನೂ ಇದ್ವು. ಅದರ ಹಿಂದೆ ಕೆಲವು ರಾಜಕೀಯ ಆಟಗಳು ಇನ್ನು ನಡೆದಿದ್ದಾವೆ. ಅಂದ್ರೆ ಈ ಹಣ ಕಾಂಗ್ರೆಸ್ನವರಿಗೆ ಹಣ ಸಾಕಷ್ಟು ಪ್ರಮಾಣದಲ್ಲಿ ಸಿಗಲಿಲ್ಲ.
ಚುನಾವಣೆಯ ಕೊನೆ 2 ದಿನಗಳಲ್ಲಿ ಸಿಗದೇ ಇರಲಿಕ್ಕೆ ಬಹಳಷ್ಟು ತಂತ್ರಗಾರಿಕೆ ಐಟಿಯನ್ನು ಬಳಸ್ಕೊಂಡ ಪ್ರಯತ್ನಗಳು ನಡೆದಿವೆ. ಇದು ಎಲ್ಲರಿಗೂ ಗೊತ್ತಿರುವ ಸತ್ಯ. ಸೊ ಒಂದು ವೇಳೆ ಹಣದ ಓಡಾಟ ಸಹಜವಾಗಿ ಇದರಲ್ಲಿ ಚುನಾವಣೆಯಲ್ಲಿ ಇದ್ದೇ ಇರ್ತದೆ. ನೀವು ಚುನಾವಣಾ ಆಯೋಗ ಏನು ಕೆಲಸ ಮಾಡಿದ್ರು ಕೂಡ ಹಣದ ಓಡಾಟ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಸೊ ಕೊನೆ 2 ದಿನಗಳಲ್ಲಿ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರು ಅಥವಾ ಯಾವುದೇ ನಾಯಕರಿಗೆ ಎಲ್ಲ ಪಕ್ಷಗಳು ಮಾಡ್ತಾ ಇರ್ತದೆ, ಆದ್ರೆ ಯಾವುದೋ ಒಂದು ಪಕ್ಷಕ್ಕೆ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ. ಸೊ ಅಂತದ್ದು ಮಾಡದೆ ಇರುವುದು ಕೂಡ ಅಂದ್ರೆ ಯಾವ ಪಾರ್ಟಿ ಫಂಡ್ ಕೂಡ ಕೆಲವು ಅಭ್ಯರ್ಥಿಗಳಿಗೆ ಪಾರ್ಟಿ ಫಂಡ್ ಕೂಡ ತಲುಪಲಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸೊ ಅದು ಇವತ್ತಿನ 78 ಏನಿದೆ ಅದರಲ್ಲಿ ಒಂದು 10 ಸೀಟ್ ಆದ್ರೂ ಆ ಕಾರಣದಿಂದಾಗಿ ಕಳೆದುಕೊಂಡಿರುವ ಸಾಧ್ಯತೆ ಕಾಂಗ್ರೆಸ್ ಇದೆ. ಸಿದ್ದರಾಮಯ್ಯ ಅವರು ಹಾಗೆ, ಇನ್ನು ಯಡಿಯೂರಪ್ಪ ಅವರು ವಿರೋಧ ಪಕ್ಷದ ಮುಖಂಡರಾಗಿ ಉಳಿಬೇಕಾಗ್ತದಾ ಅಥವಾ ಅವರು ಮತ್ತೆ ಲೋಕಸಭೆ ಪಾರ್ಲಿಮೆಂಟ್ ಇಲೆಕ್ಷನ್ ಮತ್ತೆ ಸ್ಪರ್ಧೆ ಮಾಡುವಂತದ್ದು ಅಥವಾ ಕೇಂದ್ರ ನಾಯಕರು ಯಡಿಯೂರಪ್ಪಗೆ ಅವರು ರಾಜ್ಯ ರಾಜಕೀಯವೇ ಬೇಕಾಗಿರೋದು. ಸೊ ಲಾಸ್ಟ್ ಟೈಮ್ ಅವರಿಗೆ ಸೋತಿದ್ರು ಮತ್ತೆ ಬೇರೆ ಅವಕಾಶ ಇರಲಿಲ್ಲ. ಅದರಿಂದ ಮತ್ತೆ ಅವಾಗ ಉತ್ತಮ ನಾಯಕರನ್ನು ಆಯ್ಕೆ ಮಾಡಿ ನರೇಂದ್ರ ಮೋದಿಯನ್ನು ಪ್ರಧಾನಿ ಮಾಡಬೇಕಾದ ಅನಿವಾರ್ಯತೆ ಇತ್ತು. ಅದರಿಂದ ಗೆಲ್ಲುವ ಸಾಧ್ಯತೆ ಇರುವ ಎಲ್ಲರನ್ನೂ ಕೂಡ ಚುನಾವಣೆಗೆ ನಿಲ್ಲಿಸಿದ್ರು. ಸೊ ಅದರಿಂದ ಲೋಕಸಭೆಗೆ ಹೋದ್ರು. ಆದರೆ ಅವರಿಗೆ ಇಷ್ಟ ಇರುವಂತದ್ದು ಯಾವಾಗಲೂ ರಾಜ್ಯ ರಾಜಕಾರಣವೇ. ಅಂದ್ರೆ ಅವರು ಕೇಂದ್ರದಲ್ಲಿ ಸಚಿವರು ಕೂಡ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರಿಗೆ. ಸೊ ಅದರಿಂದ ಅವರು ಇಚ್ಛೆ ಪಟ್ಟಿದ್ರೆ ಅದು ಸಾಧ್ಯ ಆಗ್ತಾ ಇತ್ತು, ಪಡಿಲೂಬಹುದಿತ್ತು. ಸೊ ಆದ್ರಿಂದ ರಾಜ್ಯ ರಾಜಕಾರಣವೇ ಇಷ್ಟ. ಅವರು ವಿರೋಧ ಪಕ್ಷ ನಾಯಕರಾಗುತ್ತಿದ್ರು ಕೂಡ ಅದು ರಾಜ್ಯದಲ್ಲೇ ಆಗ್ತಾರೆ ಅಂತ ಒಂದು ಸಾಧ್ಯತೆ. ಇಲ್ಲಿ ಮುಂದಿನ ಚುನಾವಣೆಯಲ್ಲಿ ಬಹುಶಃ ಯಡಿಯೂರಪ್ಪ ಅವರನ್ನು ಬಿಜೆಪಿ ಡಂಪ್ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದ್ರೆ ಬಿಜೆಪಿಯಲ್ಲಿ ಕಾಂಗ್ರೆಸ್ ಅದನ್ನೇ ದಾಳವಾಗಿ ಇಟ್ಟದ್ದು. ನೀವು ಭ್ರಷ್ಟಾಚಾರದಲ್ಲಿ ಚೆಕ್ಕಲ್ಲಿ ಹಣ ತಗೊಂಡುಕೊಂಡ ಒಂದು ವ್ಯಕ್ತಿಯನ್ನು CM ಕ್ಯಾಂಡಿಡೇಟ್ ಮಾಡ್ತೀರಾ ಅನ್ನುವ ಇದನ್ನೇ ಇಟ್ಕೊಂಡು ರಾಹುಲ್ ಗಾಂಧಿ ಅವರು ಕೂಡ ಅಟ್ಯಾಕ್ ಮಾಡಿದ್ರು, CM ಸಿದ್ದರಾಮಯ್ಯ ಕೂಡ ಅಟ್ಯಾಕ್ ಮಾಡಿದ್ರು. ಅಂದ್ರೆ ಅವರಿಗೆ ಬಿಜೆಪಿಯವರಿಗೆ ಅದೊಂದು ನೆಗೆಟಿವ್ ಪಾಯಿಂಟ್ ಆಗಿತ್ತು. ಅಂದ್ರೆ ಒಬ್ಬ ಜೈಲಿಗೆ ಹೋದ ವ್ಯಕ್ತಿ ಅಂತೇಳಿ ಅದನ್ನು ಹಾಗಾಗಿ ಅವರನ್ನು ಡಂಪ್ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಇದೇ ರೀತಿ ನಮ್ಮ ಕಾರವಾರದ MP ಅನಂತ್ ಇವರು ಇದ್ದಾರಲ್ಲ ಹೆಗಡೆ ಅವರು ಮುನ್ನೆಲೆಗೆ ಬರುವ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಯಂಗ್, ಅಗ್ರೆಸಿವ್ ಮತ್ತು ಹಿಂದುತ್ವ ಫೇಸ್. ಸೊ ಬಿಜೆಪಿಗೆ ಅಂತ ಅಗ್ರೆಸಿವ್ ಫೇಸ್ ಬೇಕು ಅನ್ನೋದು. ಸೊ ಅವರು ಮುನ್ನೆಲೆ ಬರೋ ಸಾಧ್ಯತೆ. ಇವತ್ತು ಏನು ಗೆದ್ದಿದೆ ಅಲ್ಲ, ಅದಂದ್ರೆ ಅವರು ಯಾವಾಗಲೂ ಹೇಳ್ತಾ ಇದ್ದದ್ದು ಈ ಬಾರಿಯ ಚುನಾವಣೆ ಅಂದ್ರೆ ಅವರು ಕಾರ್ಯಕರ್ತರಿಗೆ ಅಥವಾ ಇವರಿಗೆ ಹೇಳಿಕೊಂಡು ಈ ಬಾರಿ ಚುನಾವಣೆ ಅಭಿವೃದ್ಧಿ ಆದ ಇದರಲ್ಲಿ ನಡೆಯುವಂತದ್ದಲ್ಲ, ರಸ್ತೆ ನೀರು ಇದನ್ನೆಲ್ಲ ಕೇಳ್ಕೊಂಡು ನಡೆಯುವಂತದ್ದಲ್ಲ. ಇದು ಏನಿದ್ರು ಹಿಂದುಗಳ ರಕ್ಷಣೆ ಈ ವಿಷಯದಲ್ಲಿ. ಹಾಗಾಗಿ ಅಂದ್ರೆ ಮುಂದಿನ ಭವಿಷ್ಯ ಅಂದ್ರೆ ಈಗ ನೀವು ರಾಜಕೀಯ ನಾಯಕರ ಭವಿಷ್ಯ ಸಿದ್ದರಾಮಯ್ಯ ಅವರ ಭವಿಷ್ಯದ ಬಗ್ಗೆ ಲೋಹಾನಿ ಸರ್ ಹೇಳಿದ್ರು. ಯಡಿಯೂರಪ್ಪ ಅವರ ಭವಿಷ್ಯ ಕೂಡ ಒಂದು ಹಂತಕ್ಕೆ ಅಂದ್ರೆ ತಿರುವಿಗೆ ಬಂದಿದೆ. ಅಂದ್ರೆ ಬಹುಶಃ ಅವರು ಡಂಪ್ ಮಾಡಿದ್ರೆ ಬಹುಶಃ ಬೇರೆ ಆಪ್ಷನ್ ಇಲ್ಲ, ರಾಜಕೀಯ ನಿವೃತ್ತಿ. 70 ವರ್ಷದ ಬಳಿಕ ಇಲ್ಲ ಅಂತ ಸಿದ್ದರಾಮಯ್ಯ ಅವರ ಭವಿಷ್ಯ ಏನು? ಸೊ ಸಿದ್ದರಾಮಯ್ಯ ಅವರಿಗೆ ಇವ್ರು ಹೇಳಿದ ಹಾಗೆ ರಾಜ್ಯದಲ್ಲಿ ಅಂದ್ರೆ ಒಳ್ಳೆ ಪೊಟೆನ್ಷಿಯಲ್ ಅಧಿಕ ಆಡಳಿತ ನೀಡಿದ್ದಾರೆ. ಬಹುಶಃ ಕರಾವಳಿಯಲ್ಲಿ ಅವರಿಗೆ ಅಷ್ಟು ಜನಪ್ರಿಯತೆ ಇಲ್ಲದೇ ಇರ್ಬೋದು, ಆದ್ರೆ ಕರಾವಳಿ ಹೊರತಾದ ರಾಜ್ಯ ಏನಿದೆ ಸಾಕಷ್ಟು ದೊಡ್ಡ ಜನಪ್ರಿಯತೆ. ಅವರ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಅವರ ಇಂದಿರಾ ಕ್ಯಾಂಟೀನ್, ಅವರ ಪಾಪ್ಯುಲರ್ ಸ್ಕೀಮ್ಗಳು. ಸೊ ಇದಕ್ಕೆ ಅವರಿಗೆ ಅವರದೇ ಆದ ಒಂದು ಮತ್ತೆ ಅವರ ರಾಜಕೀಯ ತಂತ್ರಗಾರಿಕೆ, ಅವರು ಏನಿದ್ರೆ ಲಿಂಗಾಯತ ಪ್ರಾದೇಶಿಕ ನಾಯಕರಾಗಿ ಅಂದ್ರೆ ಇಡೀ ದೇಶದಲ್ಲಿ ಮೋದಿಯನ್ನು ಎದುರಿಸಿದ ಅಂದ್ರೆ ಪ್ರಬಲವಾಗಿ ಎದುರಿಸಿದ ಪ್ರಾದೇಶಿಕ ನಾಯಕ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಖಂಡಿಸಿದ್ದಾರೆ. ಲೋಹನೆ ಅವರಿಗೂ ಸುಖೇಶ್ ಕುಮಾರ್ ಶೆಟ್ಟಿ ಅವರಿಗೂ ಧನ್ಯವಾದಗಳು ಸರ್ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ಇದು ರಾಜ್ಯ ಸಮರದಲ್ಲಿ ಈ ಒಂದು ಚರ್ಚೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಚುನಾವಣೆಗೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಗಳು ಮತ್ತೆ ಮುಂದುವರೆಯುತ್ತೆ.